ಕಾರ್ಯಕ್ರಮ ಸಂಘಟಕರ ಸಹಯೋಗದೊಂದಿಗೆ ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆ ಹಿಡಿಯುವಂತಹ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಒಂದು ಬೃಹತ್ ಜನಾಗ್ರಹ ಸಭೆಯ ತಿಳಿದಿರುವಂತೆ ಕರಾವಳಿಯಲ್ಲಿ ಪ್ರತಿ ಊರಿನಲ್ಲೂ ಕೂಡ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋವನ್ನು ಮಾಡಿರುತ್ತದೆ. ಹಾಗಾಗಿ ಕರಾವಳಿಯ ಎಲ್ಲ ಕಲಾವಿದರು ಹಾಗೂ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯನ್ನು ಮಾಡಿಕೊಂಡು ಸಂಸ್ಕೃತಿಯ ವೈಭವ ರಕ್ಷಣೆಗಾಗಿ ಈ ಒಂದು ಅತ್ಯಂತ ಗೌರವದ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ತದ ಪುತ್ತೂರದ ಜಿಲ್ಲಾ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಕೃಷ್ಣ ಪ್ರಸನ್ನ ನಮ್ಮೊಟ್ಟಿಗೆ ಜೊತೆಯಲ್ಲಿ ಅದಕ್ಕೆಲ್ಲ ಪ್ರೀತಿಯ ಸ್ವಾಗತ. ಮುಂದಕ್ಕೆ ಸ್ವಾಗತ ಭಾಷಣ ವೇದಿಕೆಗೆ ಎಚ್.ಕೆ. ಪುರುಷೋತ್ತಮ್, ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು. ಸಾವಿರ ಸೀಮೆಯ ಒಡೆಯ ಕದ್ರಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಧಾರ್ಮಿಕ ಸಾಮಾಜಿಕ ಮುಖಂಡರು ಕಲಾವಿದರ ಕುಟುಂಬ ಎಲ್ಲರೂ ಬಂದು ಸೇರಿದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿ ನನ್ನ ಮಧು ಬಂಗೇರ ಕನ್ನಡಕ ಕಾರ್ಯದರ್ಶಿ ಸಂಗೀತ ನಿರ್ದೇಶಕ ಒಕ್ಕೂಟ ದಾಖಾ ಜಿಲ್ಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶಾರದಾ ಕಲಾ ಆರ್ಟ್ಸ್ ನಾಟಕ ತಂಡದ ಮಾಲಕರು ನನ್ನ ಆತ್ಮೀಯರು ಆದಂತಹ ಕೃಷ್ಣಕುಮಾರ್ ಬಾಬು ಕೆ ವಿಡ್ಲ ಅಧ್ಯಕ್ಷರು ಸಾಮ್ಯಾನ ಮಾಲಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಂಘದ ಅಧ್ಯಕ್ಷರು ಆದಂತಹ ನನ್ನ ಸನ್ಮಿತ್ರ ಹಿರೇಂದ್ರ ಕುಮಾರ್ ಜೋಗಿ ಅವರು, ಹಣ್ಣು ಪೂಜಾರಿ ತುಳುನಾಡ ದೈವ ಪರಿಚಾರಕರ ಕ್ಷೇಮಾಭಿವೃದ್ಧಿ ಸಂಘ. ತಾಯಿ ಭಾರತ ಮಾತೆಗೆ ಜೈಕಾರವನ್ನು ಕೂಗೋಣ. ಎಲ್ಲರೂ ಎರಡು ಕೈಯನ್ನು ಮೇಲೆತ್ತಿ ಜೈಕಾರವನ್ನು ಕೂಗಬೇಕು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಆಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಪ್ರತಿರೋಧವನ್ನು ಅಥವಾ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಜನಾಗ್ರಹ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ, ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ, ಮಿತ್ರರೇ, ತಾಯಂದಿರೇ, ಪತ್ರಿಕಾ ಬಂಧುಗಳೇ, ಮಧು ಅವರು ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿ. ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ. ಇಲ್ಲಿಯ ದೇವಾರಾಧನೆ ಇರ್ಬೋದು, ಯಕ್ಷಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ನಾಟಕ, ಕಂಬಳ, ಕೋಲ, ನೇಮೋತ್ಸವ, ಇದೆಲ್ಲವೂ ಬಹಳ ವಿಶೇಷವಾದಂಥ ಸಂಸ್ಕೃತಿ. ಈ ಎಲ್ಲ ಕಾರ್ಯಕ್ರಮಗಳು ಒಂದಷ್ಟು ಕಾರ್ಯಕ್ರಮಗಳು ಹಗಲು ಹೊತ್ತಲ್ಲಿ ಆದರೆ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಹಗಲು ತನಕ ನಡೆಯುತ್ತೆ. ಹಾಗಾಗಿ ಈ ಸಂಸ್ಕೃತಿಯನ್ನು ನೋಡಲು, ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಹಾಗಾಗಿ ಅಂಥ ಒಂದು ವಿಶೇಷವಾದಂತಹ ಸಂಸ್ಕೃತಿ ಅದು ನಮ್ಮದು. ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳಿದರು, ಇದರ ಮೊದಲೆಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕ್ ಇಲ್ಲದನ್ನು ಆಗಿದ್ದೀವಿ, ನಾವು ಹೋಗ್ತೀವಿ, ಆಗ ಜನಸಂಖ್ಯೆ ಕಡಿಮೆ ಇತ್ತು. ಆದರೆ ಇವತ್ತು ಹಾಗಲ್ಲ. ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ, ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದು ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ. ತಮ್ಮ ಕಲಾ
ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಮಾತ್ರ ಅಲ್ಲ, ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ, ಕಲಾವಿದರು ಅಥವಾ ಕಾರ್ಮಿಕ ವರ್ಗದವರು. ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ನಿಂದು ಇದರಲ್ಲಿ ದೊಡ್ಡದಾದಂಥ ಪಾತ್ರ ಇವತ್ತು ಇದೆ ಬಂಧುಗಳು, ಇವತ್ತು ಇದೆ. ಆದರೆ ಇಂಥ ಕಾರ್ಯಕ್ರಮಗಳು ನೂರಾರು ವರ್ಷಗಳಿಂದ ಇವತ್ತು ನಮ್ಮ ತುಳುನಾಡಲ್ಲಿ ನಡೆದುಕೊಂಡು ಬಂದಿದೆ. ಆದರೆ ಮೊನ್ನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗಬೇಕಾದ್ರೆ ಬೇರೆ ಬೇರೆ ಕಡೆ ತೊಂದರೆಗಳು ಪ್ರಾರಂಭ ಆಯಿತು. ನಾನು ದೇವದಾಸ್ ಕಾಪಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾರೆ. ನಾನು 16 ವರ್ಷ ಈ ತುಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ಇಷ್ಟ ತನಕ ಈ ರೀತಿಯ ಅನುಭವ ನಾನು ನೋಡಿಲ್ಲ. ರಾತ್ರಿ 10 ಗಂಟೆ ಆಗುವಂಥ ಸಂದರ್ಭದಲ್ಲಿ ನಾಟಕ ಆಗುತ್ತಾ ಇರ್ತದೆ, ಪೊಲೀಸರು ಬಂದು ನಾಟಕವನ್ನು ನಿಲ್ಲಿಸ್ತಾರೆ. ಇದು ಯಾವ ನ್ಯಾಯ ಅಂತೇಳಿ ಅವರು ಮಾಧ್ಯಮದ ಮುಂದೆ ಹೇಳಿದರು. ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ನಾನು ಫೋನ್ ಮಾಡಿದೆ. ಸತೀಶನ್ನ ಈ ರೀತಿ ಯಕ್ಷಗಾನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆಗ ಅವರೊಂದು ಮಾತನ್ನು ಹೇಳಿ, ಶರಣ್, ನಾನು ಕಾಯ್ತಾ ಇದ್ದೆ, ಯಾರು ಇದನ್ನು ಮಾತಾಡ್ತಾರೆ, ಯಾರು ವಿರೋಧ ಮಾತಾಡ್ತಾರೆ, ನೀನಾದರೂ ವಿಶ್ವ ಹಿಂದೂ ಪರಿಷತ್ ಆದರೂ ನೀನು ಫೋನ್ ಮಾಡಿ ಕೇಳಿದೆಯಲ್ವಾ ಅಂತ. ವಿಜಯ್ ನನಗೆ ಫೋನ್ ಮಾಡಿದೆ. ವಿಜಯ್ ಕುಮಾರ್ ಗುಡಿಯವರು ಕೂಡ ಅದೇ ಮಾತನ್ನು ಹೇಳಿದರು. ಯಾರು ಮಾತಾಡ್ತಿಲ್ಲ, ಕಲಾವಿದರು ಇರ್ಬೋದು, ಇಲ್ಲಿಯ ವರ್ಗದವರು ಇರ್ಬೋದು, ಯಾರಾದರೂ ಇದರ ನೇತೃತ್ವವನ್ನು ವಹಿಸಬೇಕು ಅಂತ. ಈ ರೀತಿ ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಳ್ಯದಲ್ಲಿ ನಾಟಕ ಆಗಬೇಕಾದ್ರೆ ನಿಲ್ಲಿಸಿದ್ರು, ಸಜೀಪದಲ್ಲಿ ಯಕ್ಷಗಾನ ಆಗ್ತಿತ್ತು. ಯಕ್ಷಗಾನದ ಅಥವಾ ನಾಟಕದ ಸಂದೇಶಗಳಿರುವುದು ಕೊನೆಯ ಭಾಗದಲ್ಲಿ. ಸುಮಾರು ಒಂದೂವರೆ ಗಂಟೆ ಇರಬೇಕಾದ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಾಟಕವನ್ನು ನಿಲ್ಲಿಸುವಂತಹ, ಯಕ್ಷಗಾನವನ್ನು ನಿಲ್ಲಿಸುವಂತಹ, ಕೃಷ್ಣ ಜನ್ಮಾಷ್ಟಮಿ, ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ, ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು. ನಾನು ನನ್ನ ಊರಲ್ಲಿ ಕೂಡ ಪಂಪೆಲ್ನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಆಗ್ತದೆ. 4 ಟ್ಯಾಬ್ಲೋಗಳು, ಒಂದು ಟ್ಯಾಬ್ಲೋಗೆ 5 ಜನ ಪೊಲೀಸರು. ಸೌಂಡು ಸ್ವಲ್ಪ ಜಾಸ್ತಿ ಆದರೆ ಬಂದು ನಿಲ್ಲಿಸ್ತಾರೆ. 10:30 ಗಂಟೆ ಆಗುವಾಗ ನಾಗೂರಿ ಹತ್ರ ಬಂದರು ಪೊಲೀಸರು, ನಿಮ್ಮ ಸೌಂಡನ್ನು ನಿಲ್ಲಿಸಬೇಕು. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡ್ತೀವಿ, ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು. ಅದಕ್ಕೋಸ್ಕರ ಕಳೆದ 1 ವಾರದ ಹಿಂದೆ ಇದೇ ನಮ್ಮ ಶರವ್ ದೇವಸ್ಥಾನದ ಬಾಲಂಭಟ್ ಹಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು, ಇಲ್ಲಿ ಧ್ವನಿವರ್ಧಕದವರಿದ್ದಾರೆ, ಆ ಸೌಂಡ್ಸ್ ಆ್ಯಂಡ್ ಲೈಟ್ಸಿನ ಪ್ರಮುಖರು, ಇನ್ನು ಅಲಂಕಾರ ಮಾಡುವಂಥ ಒಂದು ಸಂಘಟನೆ ಇದೆ, ಅದರ ಪ್ರಮುಖರು, ಇವತ್ತು ಕೋಲಾ ನಿರ್ಮೋತ್ಸವವನ್ನು ಮಾಡ್ತಿರುವಂಥ ದೈವಾರಾಧಕರಿದ್ದಾರೆ, ಅವರ ಪ್ರಮುಖರನ್ನು ಕರೆದು ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು, ಇದು ಸರಿ ಇಲ್ಲ, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದಂಥ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ? 12 ಗಂಟೆ ತನಕ ಬೇರೆ ಜಿಲ್ಲೆಗಳಲ್ಲಿ ಯಕ್ಷಗಾನ ನಾಟಕ ಆಗ್ಬೋದು, ಬೆಳಿಗ್ಗೆ ತನಕ ಇಡೀ ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವದ ಮುಖಾಂತರ ಧ್ವನಿವರ್ಧಕವನ್ನು ಉಪಯೋಗಿಸಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಬಹುದು. ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ಮೈಕನ್ನು ಇಡಬಹುದು, ಯಾವ ರೀತಿ ಬೇಕಾದರೂ ಇಡಬಹುದು. ಅಲ್ಲಿ ಎಲ್ಲ ಇಲ್ಲದಂಥ ಕಾನೂನು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾತ್ರ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯರಿದ್ದು ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಾಗ್ರಹ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ. ಅದಕ್ಕೋಸ್ಕರ ಈ ಜನಾಗ್ರಹದ ಸಭೆಯ ಮುಖಾಂತರ ನಮ್ಗೆ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ, ಅದು ನೀವು ಯೋಚನೆ ಮಾಡಿ. ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗ್ರಹ ಸಭೆಯನ್ನು ಕರೆದಿದ್ದೇವೆ.
ಈ ಜನಾಂಗದ ಸಭೆಯಲ್ಲಿ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ. ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ, ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೀವಿ. ಆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಅವರು ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು, ಸರ್ಕಾರಕ್ಕೆ ಆಗ್ರಹವನ್ನು ಮಾಡಬೇಕು. ಅವರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಅದು ಯಕ್ಷಗಾನ, ನಾಟಕ, ಕೋಲ, ನೇಮೋತ್ಸವ, ಜಾತ್ರೆ ಇರ್ಬೋದು, ಮುಂದೆ ಬರುವಂತಹ ಕಂಬಳಗಳಿರ್ಬೋದು, ಇದೆಲ್ಲವೂ ಹಿಂದೆ ಹೇಗೆ ನಡೆಯುತ್ತಾ ಇತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವಿಲ್ಲಿ ಇವತ್ತು ಸೇರಿದ್ದೇವೆ. ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು, ಮಂಗಳೂರಿನ ನಗರದ ಪೊಲೀಸ್ ಕಮಿಷನರ್ ಅವರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಇದೆ, ನಿಮ್ಮ ಮೇಲೆ ಗೌರವ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ, ಗಲಾಟೆಗಳು ನಡೆಯುತ್ತಾ ಇದೆ ಎಂಬ ಕಾರಣಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಹಾಕಿದ್ರು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದರ ನಡುವೆ ಯಾವುದೇ ಗಲಾಟೆ ಆಗಬಾರ್ದು ಅಂತೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ನೀವು ರಚನೆ ಮಾಡಿದ್ರಿ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಈ ಭಾಗದಲ್ಲಿ ವಿಪರೀತವಾದಂತಹ ಡ್ರಗ್ಸ್ ದಂಧೆ ನಡೀತಾ ಇದೆ. ಆ ಡ್ರಗ್ಸ್ ದಂಧೆಯನ್ನು ಕಡಿವಾಣ ಹಾಕಲು ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮ್ಮನ್ನು ನಾವು ಅಭಿನಂದಿಸ್ತೀವಿ. ಇಲ್ಲಿದ್ದಂತಹ ಸ್ಯಾಂಡ್ ಮಾಫಿಯಾ, ಮಟ್ಟ ದಂಧೆ ಅಥವಾ ಮಸಾಜ್ ಪಾರ್ಲರ್ ದಂಧೆ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ಒಂದು ಪಾತ್ರ ಇವತ್ತು ದೊಡ್ಡದಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ, ಧ್ವನಿವರ್ಧಕದ ನೆಪದಲ್ಲಿ ಸರಿ ಮಾಡುವುದು ಸರಿಯಲ್ಲ. ನಾನು ಹೇಳಿಕೆ ಇಚ್ಛೆ ಪಡ್ತೀನಿ, ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಪೊಲೀಸರು ನೀವು ಕಾನೂನು ತಂದಿರಬಹುದು ಅಥವಾ ನಿಮ್ಮ ನಿಯಮಗಳನ್ನು ನೀವು ಪಾಲನೆ ಮಾಡಬಹುದು. ಆದರೆ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ, ನಿಮ್ಮ ಕಾನೂನಿನಿಂದ ಮಾತ್ರ ಸಾಧ್ಯನಾ ಅಂತೇಳಿ. ಸಾಧ್ಯನೇ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಉದ್ದೇಶ ಕೂಡ ಅದೇ. ನಾವು ನಿಮಗೆ ಸಹಕಾರ ಕೊಟ್ಟ ಕಾರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸ್ತಾ ಇದೆ. ಇದು ನೀವು ನೆನಪಿಟ್ಕೊಳ್ಬೇಕು. ಕೇವಲ ಒಂದೇ ಕಡೆಯಿಂದ ಬಂದರೆ ಶಾಂತಿ ನೆಲೆಸಲ್ಲ. ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇದು ಆಗ್ತಾ ಇಲ್ಲ? ನಿನ್ನೆ ಮದ್ದೂರಲ್ಲಿ ಆಯ್ತಲ್ಲ, ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಕೊಟ್ಟರಲ್ವಾ? ಅದೇ ಕಾನೂನು ನಿಯಮ ನೀವು ಅಲ್ಲಿ ಇದ್ವಲ್ಲ? ಅಥವಾ ಸಾಗರದಲ್ಲಿ ಗಣೇಶೋತ್ಸವದಲ್ಲಿ ಇರಲಿಲ್ವಾ? ಅಥವಾ ಬೇರೆ ಕಡೆ ಇರಲಿಲ್ವಾ? ಯಾಕೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ವಿರೋಧವನ್ನು ಮಾಡ್ತಾ ಇದ್ದಾರೆ? ಆದರೆ ಇವತ್ತು ನಾವು ಸಹಿಸ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದ್ರೆ ನಮಗೆ ಕೂಡ ಆಶೆ ಇದೆ, ಈ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು. ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ, ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಹಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖನಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮ ಜೊತೆ ಇದ್ದಾರೆ. ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರೋಣ, ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಹಿಂದೂ ಸಂಘಟನೆಗಳು ರಸ್ತೆಗೆ ಇಳಿಬೇಕು. ಆದರೆ ಇವತ್ತು ಸಂತೋಷನವರು, ಆಶ್ಚರ್ಯನೋ ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ, ನಮ್ಮ ಈ ಕಲೆ ಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ, ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು, ಕಾರ್ಮಿಕರು ನೀವು ಬಂದಿದ್ದೀರಲ್ವಾ, ನಾನು ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಇದೇ ರೀತಿ ಇದನ್ನು ವಿರೋಧ ಮಾಡೋಣ. ನಮ್ಮ ಧಾರ್ಮಿಕ ತುಳು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು
ನಾವು ರಸ್ತೆಗೆ ಇಳಿಯೋಣ ಎಂಬಂತ ಮಾತನ್ನು ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್. ಆಲೋಚನೆ ಮಲ್ಪುನಂಚಿನ ಕಾರ್ಯಕ್ರಮಗಳು ನಮ್ಮ ಪೂರ ಸೇರಿದ ನಮ್ಮ ಧಾರ್ಮಿಕ ಆಚರಣೆಗೆ ತಡೆಯಾಪಿನಂಚಿನ ಕೆಲವು ಕಾನೂನು ಪಂಪಿನಂಚಿನ ವಿದ್ಯನೆ ಶರಣಣ್ಣ ಪಂಡಿತ್ ನಮ್ಮ ತುಳುನಾಡು ಭಾರಿ ವಿಶಿಷ್ಟವಾದಂಚಿನ ಒಂದು ಜಾಗ. ಮೂಲ ನಮ್ಮ ಕೋಲ ನೇಮ ಆಗಿಪ್ಪು ಆಟ ಆಗಿಪ್ಪು ಪೂರ ಕತ್ತಲೆಯ ಪೊಕ್ಕನೆ ಶುರು ಆಗಿತ್ತು. ಇತನ ಪಂಡಿಲಕ್ಕೆ ಜನಸಂಖ್ಯೆ ಜಾಸ್ತಿ ಅವನು ಕೊಯ್ಯಬೇಕಂದ್ರೆ ನಮ್ಮ ಈ ಧಾರ್ಮಿಕ ಚೌಕಟ್ಟಿಗೆ ಆ ರೀತಿಯಲ್ಲಿ ನಮ್ಮ ಜನಗಳೇನು ಒಟ್ಟಿಗೆ ಪಾಡೋಲಿ ಪಂಪಿನಂಚಿನ ಒಂದು ಉದ್ದೇಶ ಪ್ರಾಯಶಃ ನಾಟಕದ ಪೂರನೆಗೆ ಭಾಗಿಯಾಗಿತ್ತು. ಇನ್ನು ಕೆಲವಾರು ಡೈರೆಕ್ಟ್ ಮತ್ತು ದಿನಂಚಿನ ನಾಟಕಗಳು ನಮಗೆ ಕತೆ ಓದಿ ನೀಡಿದ ಜಾಸ್ತಿ ನಮ್ಮ ದೈವದ ವಿಷಯ ದೇವರ ವಿಷಯ ನಮಗೆ ಅಕಲು ಮಾಹಿತಿ ಕೊಡ್ತೇವೆ. ನಾವು ಇನ್ನು ಒಂದು ದಿನಂಚಿನ ಸ್ಥಿತಿ ನಮ್ಮ ಖಾಲಿ ಒಂದು ಧ್ವನಿವರ್ಧಕದ ವಿಚಾರಗಳು ಮಸ್ತಾಗ ನಮಗೆ ಸಮಸ್ಯೆಯಲ್ಲಿ ಬರೋದು. ನಮ್ಮ ಜಿಲ್ಲೆನಲ್ಲಿ ಪ್ರತ್ಯೇಕ ಮಲ್ಪದ ದಾಯಿ ನಮ್ಮಿಂದ ಒಂದು ವ್ಯವಸ್ಥೆ ಅವೊಂದು ಪಂಪಿನಂಚಿನ ಇತ್ತೆ ಮುರಳಿಯ ನಮ್ಮ ದೂತ ಮ್ಯಾಂಗ್ಳೂರಲ್ಲಿ ಒಂದು ಸೇಫೆಸ್ಟ್ ಡಿಸ್ಟ್ರಿಕ್ಟ್ DK ಪಂಡದ ಡಿಕ್ಲೇರ್ ಆದ ಅಪ್ಪಾಗ ನಮ್ಮ ಅಧಿಕಾರಿಗಳಿಗೆ ಒಯ್ತ ಪೊಡಿಗೆ ಖಾಲಿ ಧ್ವನಿವರ್ಧಕದವರ ನಮ್ಮ ಗಲಾಟೆ ಮಾಡಲು ಸಾಧ್ಯ ಉಂಡ ಇಜ್ಜಿ ಅಪ್ಪಣ್ಣ ನಮ್ಮ ಒಂದು ಬುದ್ಧಿವಂತರ ನಾಡು ಪಂಪಿನಂಚಿನ ನಮ್ಮ ಊರಿಗೂ ಪುಗರ್ತೆ ಉಂಟು. ನಮಗೆ ಗೊತ್ತುಂಡು ಆ ರೀತಿಯಲ್ಲಿ ನಮ್ಮ ದುಂಬುಪೋಡು ಪಂಪಿನಂಚಿನ ವಿವೇಚನ ಮಾಡುಂಟು ಅಂಚಾದ ಈ ನಮ್ಮದ ಹೇರಿಕೆ ಸರಿ ಆಗ್ತದೆ ಪಂಪಿನಂಚಿನ ಎನ್ನೊಂಜಿ ಅಭಿಪ್ರಾಯ ಕುಡೊಂಜಿ ಮೂಲ ನಮಗೆ ಆಲೋಚನೆ ಮಾಡ್ಕೊಂಡು ಇದು ಸೌಂಡ್ ಪೊಲ್ಯೂಷನ್ ವಿಷಯ ಬರ್ಕೊಂಡು ದಾಂಡ ನಮ್ಮ ಖಂಡಿತವಾದ ಆಲೋಚನೆ ಮಾಡ್ಬೋದು, ನಮ್ಮ ಸಮಾಜದ ಆಲೋಚನೆ ಮಾಡ್ಬೋದು. ಇನ್ನು ಒವೇ ರೀತಿಯ ಎನ್ವೈರನ್ಮೆಂಟಲ್ ಕ್ರೈಸಿಸ್ ನಮ್ಮದಾದ ಪಂಪ ನಮ್ಮ ಪರಿಸರದ ಆಪಿನಂಚಿನ ಒವೇ ರೀತಿಯ ಸಮಸ್ಯೆಗಳು ಐದು ವಿಷಯ ಖಂಡಿತವಾದ ನಮ್ಮ ಆಲೋಚನೆ ಮಾಡ್ಬೋದು. ಅವು ಹಿಂದೂ ಸಮಾಜ ಮಾತ್ರ ಅಥವಾ ಪೂರ ಸಮಾಜನ ಇನ್ನು ಒಟ್ಟಾದ ನಮ್ಮ ಆಲೋಚನೆ ಮಾಡ್ಕೊಂಡಂಚಿನ ವ್ಯವಸ್ಥೆ ಉಂಟು. ಅಂಡ ಈ ಧ್ವನಿವರ್ಧಕ ಪಂಪಿನಂಚಿನ ಒಂದು ವಿಚಾರ ಇದು ಶರಣಳ್ಳಿ ಪಂಡಿಲಕ್ಕನೆ ನಮಗಿನ್ನು ಜನಸಂಖ್ಯೆ ಜಾಸ್ತಿ ಆದ ಕೆಲವರು ಸರ್ತಿ ಈ ಸಾರ್ವಜನಿಕ ಗಣೇಶೋತ್ಸವದ ಒಂಜಿ ಎಳ್ಳೆ ಪಾತ್ರ ಎನ್ನೆಲ್ಲ ಎತ್ತಿನೇಟಿ ಮಸ್ತ್ ಸರ್ತಿ ಹಾಕೋದು. ಕೆಲವು ಜನ ನಮ್ಮ ಮೆರವಣಿಗೆ ಪೋನಗ ನಮ್ಮ ಬೇತಿ ಜನಗಳಿಗೆ ಉಪದ್ರ ಹಾಕೋಣ ಪಂಪಿನಂಚಿನ ಮನಸ್ಸು ಕೆಲವು ಸರ್ತಿ ಹಾಕೋದು. ಐತೆ ನಮ್ಮ ದಾದಾಟದ ಬೇತಿ ವ್ಯವಸ್ಥೆಯನ್ನು ಮಲ್ತೊಂದು ಪೋಡು ನಮ್ಮ ಕೊಲ್ಯಾಬ್ರೇಷನ್ ಕೆಲಸ ಮಲ್ಪೋಡು ನಮ್ಮ ಏರಿಯಲ್ಲ ಕಾಣ್ತೇರೆ ಅಥವಾ ಏರಿಯಲ್ಲ ಗಲಾಟೆ ಮಲ್ಪರಿಗೋಸ್ಕರ ಈ ವಿಷಯನೇ ಮಲ್ಪುನದು ಒಂಜಿ ಆಗ್ರಹ ಮಲ್ಪುದು ನಮ್ಮ ಒಂಜಿ ಡಿಸ್ಕಷನ್ ಮೋಡ್ ಬರೋದು. ಸ್ವಸ್ಥೈಃ ಸ್ಮೃತ ಮತಿಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾಪಿ ಪದನ್ಯ ಸರ್ವೋಪಕಾರಕರಣಾಯ ಸದಾ ಪ್ರಚಿತ್ತ ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ಒಂದೇ ವಾಂಛಿತ ಸಿದ್ಧೈ. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಕಲಾವಿದರ ಒಕ್ಕೂಟದ ಧಾರ್ಮಿಕ ನೇತಾರರ ಉಪಸ್ಥಿತಿಗೆ ಒಟ್ಟಾಗಿ ಗೌರವಿಸ್ತಾ ಬಹಳ ಒಂದು ದೈನ್ಯದ ಪರಿಸ್ಥಿತಿ ಹೇಳ್ಬೋದು. ನಮ್ಮದು ಆ ಪರಿಸ್ಥಿತಿಯಲ್ಲಿ ಈಗ ನಾವು ನಿಂತ್ಕೊಂಡಿದ್ದೇವೆ. ಧ್ವನಿವರ್ಧಕ ಬಳಸಿಕೊಳ್ಳೋದು, 10:30 ಗಂಟೆಯ ಮೇಲೆ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು, ಎರಡು ಪ್ರಧಾನ ವಿಶೇಷ. ಶರಣ ಬೊಂಬೆಯವರು ಹೇಳಿದರು, ಮೊದಲು ಆಗ್ತಿರ್ಲಿಲ್ವಾ ಆಟ, ಮೈ ಕೈಯಲ್ಲಿ ಆಗ್ತಿರ್ಲಿಲ್ವಾ ಎನ್ನುವಂತಹ ವಿಷಯ. ಮೊದಲಿನ ಕಾಲದ ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರ ಗಂಟಲು ಮೂಗು ಧ್ವನಿಪೆಟ್ಟಿಗೆ ಸರಿಯಾಗಿತ್ತು. ಈಗ ಆಗಲ್ಲ. DC ಆಫೀಸಲ್ಲಿರಲಿ ಅಥವಾ AC ಆಫೀಸಲ್ಲಿರಲಿ, ತಹಶೀಲ್ದಾರ್ ಎಲ್ಲೇ ಆಗಲಿ, ಒಂದು ಸಣ್ಣ ಒಂದು 25 ಜನರ ಒಂದು ಮೀಟಿಂಗ್ ಆಗಬೇಕಾದ್ರೆ ಇದರಲ್ಲಿ ಒಂದು ಮೈಕ್ ಇರ್ತದೆ. ಯಾಕೆ 25 ಜನರಿಗೆ ಯಾಕೆ ಮೈಕ್ ಬೇಕು?
25 ಜನರ ಅಗತ್ಯ ಇಲ್ಲ. ಈಗ ನನ್ನಲ್ಲಿ ಹೇಳಿದರೆ ನಾನು 100 ಜನರ ಭಾಷಣ ಮಾಡಲಿಕ್ಕೆ ನನಗೆ ಯಾವ ಮೈಕೋ ಬೇಡ. ಶಾಲಾ ಅಧ್ಯಾಪಕರಲ್ಲಿ ಹೇಳಿದರೆ ಒಂದು 70-80 ಜನರ ಪಾಠ ಪ್ರವಚನಕ್ಕೆ ಅವರಿಗೆ ಮೈಕ ಇಲ್ಲದೆ ನಿರಂತರವಾಗಿ ಗಂಟೆ ಮಾತಾಡ್ತಾರೆ. ಆದರೆ ಅಂತಹ ಸಾಮರ್ಥ್ಯ ಇವತ್ತು ನಮಗುಂಟು. ಆದರೆ ಈಗಿನ ಈ ಆಹಾರ ಪದ್ಧತಿಯಲ್ಲಿ, ಈಗಿನ ಈ ಒಂದಷ್ಟು ಧ್ವನಿ ಮಾಲಿನ್ಯದ ಮಧ್ಯದಲ್ಲಿ ನಮಗೆ ಅಷ್ಟು ಮಾತಾಡಲಿಕ್ಕೆ ಆಗ್ತದ? ಕೊರೋನಾ ಸಮಯದಲ್ಲಿ ನಾವು ಇಡೀ ಈ ಹಾಗೆ ನಾನೊಬ್ಬ ಮಾತಾಡ್ತಿದ್ದೆ, ಈಗಾಗುವುದಿಲ್ಲ. ಯಾಕೆಂದರೆ ಧ್ವನಿ ಮಾಲಿನ್ಯ, ಹೊರಗಿನ ಶಬ್ದಗಳು ಒಳಗೆ ತೊಂದರೆ ಕೊಡ್ತದೆ. ಹಾಗಿರುವಾಗ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಧ್ವನಿವರ್ಧಕ ಎನ್ನುವಂತಹ ಒಂದು ಉಪಕರಣವನ್ನು ಕಂಡುಹಿಡಿದಂತಹ, ಅವು ಕಂಡುಹಿಡಿಯೋರು ಯಾರೇ ಇರಲಿ, ಅವರಿಗೊಂದು ನಮಸ್ಕಾರ ಹೇಳ್ತಾ ಅದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಅದಕ್ಕೆಲ್ಲ ನಮಸ್ಕಾರ. 10:30 ಗಂಟೆ ಮೇಲೆ ಧರ್ಮ ಪ್ರಚಾರ ಆಗಕೂಡದು ಅಥವಾ ಯಾವುದೇ ಕಾರ್ಯಕ್ರಮ ಆಗಬಾರ್ದು. ಭಾರತೀಯ ಸಂಸ್ಕೃತಿಯಲ್ಲಿ ಜಾಗರಣೆಗೆ ಅತ್ಯಂತ ಹೆಚ್ಚಿನ ಮಹತ್ವ. ಪ್ರತಿ ಏಕಾದಶಿಗೂ ಜಾಗರಣೆ ಕೂತ್ಕೊಳ್ಬೇಕು, ಸತ್ಸಂಗ ಮಾಡಬೇಕು, ಎಲ್ಲರನ್ನು ಸೇರಿಸಿಕೊಂಡು ಅವರ ಮೂಲಕವಾಗಿ ಭಜನೆ ಇತ್ಯಾದಿಗಳನ್ನು ಮಾಡಬೇಕು. ವಿಶೇಷವಾಗಿ ಏಕಾಹ ಭಜನೆ ಅಂತ ನಮ್ಮಲ್ಲಿ ಆರಂಭ ಆಗುತ್ತೆ. ಇದಕ್ಕೋಸ್ಕರ ರಾತ್ರಿಯ ಹೊತ್ತು ಜಾಗರಣೆಯಲ್ಲಿ ಕುಳಿತುಕೊಳ್ಳುವಂಥದ್ದು ನಮ್ಮ ಸನಾತನ ಸಂಸ್ಕೃತಿ. ನಮ್ಮ ಊರಿನಲ್ಲಿ ಕೋಲ ಇರ್ಬೋದು, ನಾಗಮಂಡಲ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದೆಲ್ಲ ರಾತ್ರಿಯ ಹೊತ್ತು ಆಗತಕ್ಕಂಥದ್ದು. ಈಗ ಯಕ್ಷಗಾನಕ್ಕೂ ತೊಂದರೆ ಆಗಿದೆ. ಕಟೀಲಿನ ಯಕ್ಷಗಾನಕ್ಕೆ ತೊಂದರೆ ಆಗುವಾಗ ನೋಟಿಸ್ ಕೊಡುವ ಯಾರು ಬರಲಿಲ್ಲ, ನನಗೆ ಬೇಸರ ಉಂಟು. ಹಾಗಾಗಕೂಡದು. ಅದರಿಂದ ನಾನು ಬಂದಿದ್ದೇನೆ. ಯಾಕೆಂದರೆ ಕಟೀಲಿನ ಹಾಗೆ ಅಲ್ಲ, ಎಲ್ಲ ಕ್ಷೇತ್ರಗಳಿಗೂ ಒಂದೊಂದು ರೀತಿಯಲ್ಲಿ ಮೊದಲೆಲ್ಲ ಕೊಡುದು ಒಬ್ಬನಿಗೆ ಅಟ್ಯಾಕ್ ಮಾಡೋದು, ಒಬ್ಬನ ಆಕ್ರಮಣ ಮಾಡುವಾಗ ಯಾರು ಮಾತಾಡೋದಿಲ್ಲ, ಒಬ್ಬೊಬ್ಬನಿಗೆ ಆಕ್ರಮಣ ಮಾಡ್ತಾ ಮತ್ತೆ ಎಲ್ಲರಿಗೆ. ಈ ವರ್ಷ ಆಗಲ್ಲ, ಎಲ್ಲರಿಗೂ ಒಟ್ಟಿಗಾಗಿ ಮಾಡಿದ್ರೆ ಹಾಗೆ ನಾವೆಲ್ಲ ಒಟ್ಟು ಸೇರಿದ್ವಿ. ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ಕೊರೋನಾ ಸಮಯದಲ್ಲಿ ದೇವಸ್ಥಾನಗಳೆಲ್ಲ ಬೀಗ ಹಾಕಿದಾಗೆ ಪೂಜೆ ಮಾತ್ರ ಮಾಡಬೇಕು ಅಂತಿತ್ತು. ಆಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಇತ್ತು, ನಾವು ಯಾರು ಮಾತಾಡಲಿಲ್ಲ. ಈಗ ಹಾಗಾಗಲಿಲ್ಲ, ಸಂತೋಷ ಪಡಬೇಕು. ನಮ್ಮಲ್ಲಿ ಆಗುವಂಥದ್ದು ಕಾರ್ಯಕ್ರಮಗಳು, ಕಲಾ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ ನಾವು. ಧಾರ್ಮಿಕ ಕಾರ್ಯಕ್ರಮ ಮಾಡೋದ್ರಿಂದ ಕಲಾ ಕಾರ್ಯಕ್ರಮ. ಕಲಾ ಕಾರ್ಯಕ್ರಮ ಮಾಡಿದ್ರೆ ಅರ್ಥ ಏನು? ಎಲ್ಲರಿಗೂ ಸಾಮಾನ್ಯವಾಗಿ ಶಬ್ದ ರೂಢಿಗೆ ಬಂದರೆ ಆ ರೂಢ ಶಬ್ದ ಮಾತ್ರ ನಮ್ಮಲ್ಲಿ ಉಳಿತದೆ. ಇನ್ನು ಬೇರೆ ಅರ್ಥ ಬರುವುದಿಲ್ಲ. ಪರಂಪರೆ ಅಂತ ನಾವು ಹೇಳ್ತೇವೆ. ಪರಂ ಹೇಳಿದರೆ ಬ್ರಹ್ಮ ವಸ್ತು, ಪರ ಹೇಳಿದರೆ ಲಕ್ಷ್ಮಿ ಅಥವಾ ಪಾರ್ವತಿ ಎನ್ನುವಂತಹ ಕಲ್ಪನೆಯಲ್ಲಿ ಪರಂಪರಾ ಅಂತ ಹೆಸರಿಟ್ಟದ್ದು ಹಿಂದಿನವರು. ಹಾಗೆಯೇ ಕಲಾ ಎನ್ನುವಂತಹ ಹೆಸರಿಟ್ಟದ್ದು ಅದಕ್ಕೋಸ್ಕರವೇ. ಕ ಹೇಳಿದರೆ ಭಗವಂತ, ಕಂ ಲಾತಿ ಇತಿ ಕಲಾ, ಭಗವಂತನನ್ನು ತರುವಂಥದ್ದಾದರೆ ಇದಕ್ಕೆ ಕಲೆ ಹೆಸರು. ನಾವು ಹೇಳ್ತೇವೆ, ನಮ್ಮ ದೇವರಿಗೆ ಬ್ರಹ್ಮ ಕಲಶ ಅಂತ ಹೇಳ್ತೇವೆ. ದೊಡ್ಡ ಕಲಶ ಅಂದರೆ ಏನು ಕಲಶ ಹೇಳಿದರೆ ಏನರ್ಥ? ಕ ಹೇಳಿದರೆ ನಾನು ಆಗಲೇ ಹೇಳಿದ ಭಗವಂತ, ಅದನ್ನು ತರುವಂಥದ್ದು ಕಲಾ. ಅಂತಹ ಭಗವಂತನನ್ನು ತರುವಂತಹ ಪರಿಕರಗಳು ಈ ನೀರಿನಲ್ಲಿ ಮಂತ್ರಯುಕ್ತವಾಗಿ ಮಲಗಿರುವುದರಿಂದ ಕಲಾಹ ಅಸ್ಮಿನ್ ಶೇರತೆ ಇತಿ ಕಲಶ. ಭಗವಂತನನ್ನು ತರುವಂತಹ ಪರಿಕರಗಳು ಅದರಲ್ಲಿ ಮಲಗಿದೆ, ಅದರಿಂದ ಕಲಶ. ಆ ಶಬ್ದ ಬಂದದ್ದು ಅದಕ್ಕೋಸ್ಕರ. ಭಗವಂತನನ್ನು ತರುವ ಪರಿಕರಗಳಿಂದ ದೇವರಿಗೆ ಅಭಿಷೇಕ ಆದರೆ ಭಗವಂತನ ಕಲೆಗಳು ಅಲ್ಲಿ ನಿಲ್ತದೆ, ಆಗ ನಮಗೆ ಅನುಗ್ರಹ ಆಗ್ತದೆ. ಕಲಾ ಹೇಳಿದ್ರೆ ಹಾಗೆ ಅರ್ಥ. ಭಗವಂತನನ್ನು ಕಾಣಿಸುವಂತಹ ಒಂದು ವಸ್ತುಗಳು. ಅದು ನೇರವಾಗಿ ಭಗವಂತನ ಹೆಸರು ಹೇಳದೇ ಇರ್ಬೋದು, ನಾಟಕಗಳಲ್ಲೆಲ್ಲ ಹೇಳುವುದಿಲ್ಲ, ನೇರವಾಗಿ ಹೆಸರು ಹೇಳುವುದಿಲ್ಲ. ಆದರೆ ಅಲ್ಲಿ ತತ್ವ ನೇರವಾಗಿ ಹೆಸರು ಹೇಳಬೇಕು ಅಂತಿಲ್ಲ. ಹಿಂದಿನವರು ಹೇಳುವಾಗ ಹೇಳಿದ್ದಾರೆ, ಕಾವ್ಯಸ್ಯ ಪ್ರಯೋಜನಂ ಹಿ ರಾಮಾದಿವತ್ ರಾಜಕುಮಾರಾನಾಂ ವಿನೇಯಾನಾಂ ರಾಮಾದಿವತ್ ಪ್ರವರ್ತಿತವ್ಯಂ ನ ರಾವಣಾದಿವತ್ ಇತ್ಯಾದಿ ಕೃತ್ಯಾಕೃತ್ಯ ಪ್ರವೃತ್ತಿ ನಿವೃತ್ತಿಪದೇಶ. ಕಾವ್ಯಕ್ಕೆ ಏನು ಪ್ರಯೋಜನ, ಕಾವ್ಯ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳುವಾಗ ಹೇಳುದು. ಎಲ್ಲರೂ ಶಾಸ್ತ್ರ ಓದುವುದಿಲ್ಲ. ಶಾಸ್ತ್ರ ಓದದವರು ಅಥವಾ ಕೆಲವರಿಗೆ ಜೋರಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದರೆ ರಾಜರು ಏನಾದರೂ ಗಟ್ಟಿಯಲ್ಲಿ ಹೇಳಿದ್ರೆ ಬಿಟ್ಟುಕೊಟ್ರೆ ಅಥವಾ ನಮ್ಮನ್ನು ಮರಣದಂಡನೆ ಕೊಟ್ಟರೆ ಅಂತ ಹೇಳಲಿಕ್ಕೆ ಅಂತಹ ಅವರಿಗೆ ಇದ್ದರೆ ಅಂಥವರಿಗೆ ಅವರಿಗೆಲ್ಲ ಸುಲಭವಾಗಿ ರಾಮನ ಹಾಗೆ ವ್ಯವಹರಿಸಬೇಕು, ರಾವಣ ಹಾಗೆ ವ್ಯವಹರಿಸಬೇಡಿ ಇತ್ಯಾದಿ ಕೃತ್ಯ ಮತ್ತು ಅಕೃತ್ಯ ಇದರ ಬಗ್ಗೆ ಹೇಳಿಕೊಟ್ಟು ಕೃತ್ಯಗಳ ಬಗ್ಗೆ ಪ್ರವೃತ್ತಿ, ಅಕೃತ್ಯಗಳ ಬಗ್ಗೆ ನಿವೃತ್ತಿ, ಇದನ್ನು ಹೇಳಿದ್ರೆ ಇದರ ಪ್ರಧಾನ ಉದ್ದೇಶ. ಅಂತಹ ಉದ್ದೇಶದಲ್ಲಿ ನಮ್ಮದ್ದಾದಂತಹ ಕರಾವಳಿ ದಕ್ಷಿಣ ಕನ್ನಡ ಎನ್ನುವಂಥದ್ದು ಅತ್ಯಂತ ಶ್ರೀಮಂತ ಅಂತ ನಾವು ಘಂಟಾಘೋಷವಾಗಿ ಹೇಳೋದು. ನಮ್ಮಲ್ಲಿ ಆಗಿರತಕ್ಕಂತಹ ಯಕ್ಷಗಾನ ಇರಲಿ, ನಮ್ಮಲ್ಲಿ ಆಗಿರತಕ್ಕಂತಹ ಕೋಲ ಇರಲಿ,
ಇದು ಧಾರ್ಮಿಕ ಕಾರ್ಯಕ್ರಮ. ಯಕ್ಷಗಾನದಲ್ಲಿ ಒಬ್ಬ ದೇವಿ ಮಹಾತ್ಮೆಯಲ್ಲಿ ದೇವಿಯ ಪಾತ್ರ ಹಾಕೊಂಡು ಬರ್ತಾನೆ. ಜಾತಿ ಯಾವುದು ನೋಡುವುದಿಲ್ಲ ನಾವು. ಕೈ ಬ್ರಾಹ್ಮಣರು ಕೈ ಮುಗಿತಾರೆ, ಅದು ದೇವಿ ಅಂತ ಕಲ್ಪನೆ. ಕೋಲದಲ್ಲಿ ಹಾಕುವಂತಹ ಆ ಕಲಾವಿದ ಅಂತ ನಾವು ಹೇಳ್ಬೋದು. ಕಲಾವಿದ ಅಲ್ಲ, ಒಬ್ಬ ನೃತ್ಯವನ್ನು ಭೂತ ನೃತ್ಯವನ್ನು ಮಾಡತಕ್ಕಂತಹ ಒಬ್ಬ ಧಾರ್ಮಿಕವಾದಂತಹ ನೇತಾರ. ಕಲಾವಿದ ಅಂತ ನಾವು ಪೂರ್ಣ ಒಪ್ಪುವುದಿಲ್ಲ ಅವರು. ಯಾಕೆಂದರೆ ಕಲೆ ಅಲ್ಲ, ಅದು ವಿಶೇಷವಾಗಿ ನಮ್ಮ ಧಾರ್ಮಿಕ ನಂಬಿಕೆಗಿರತಕ್ಕಂತಹ ಒಂದು ವ್ಯವಸ್ಥೆ. ಅಂತಹ ನರ್ತಕನಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಅವ ಪರಿಶಿಷ್ಟ ಜನಾಂಗದಲ್ಲಿ ಬಂದದ್ದು, ಪರಿಶಿಷ್ಟ ಜಾತಿಯಲ್ಲಿ ಬಂದರೂ ಸಹ ಅವ ಹೇಳಿದಂತಹ ಮಾತನ್ನು ನಾವು ಬ್ರಾಹ್ಮಣರೂ ಸಹ ಅದು ದೈವದ ಮಾತು ಅಂತ ಒಪ್ಪುವಂತಹ ವಿಶೇಷವಾದಂತಹ ಜಾಗ. ಅಸ್ಪೃಶ್ಯತೆ ಇಲ್ಲ ಎನ್ನುವಂಥದ್ದನ್ನು ನಾವು ತೋರಿಸಿಕೊಳ್ಳಿಕ್ಕಿದ್ದಂತಹ ಒಂದು ವ್ಯವಸ್ಥೆ. ಅಂತಹ ವಿಶಿಷ್ಟವಾಗಿ ಹೊಂದಾಣಿಕೆ ಇರತಕ್ಕಂತಹ ನಮ್ಮದಾದಂತಹ ಕ್ಷೇತ್ರ ಇದು. ಇಂತಹ ಕ್ಷೇತ್ರದಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಲೋಕದಲ್ಲಿ ಸಾಮಾಜಿಕ ಜೀವನ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿರತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದೇಶ ಮಾಡುವುದು ಎಂದು ಸಾಧು ಅಂತ ನಾವು ಕೇಳ್ತೀವಿ. ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಮಧುರಿನಲ್ಲಿ ಮುನ್ನೆ ಹೇಳಿದಾಗೆ ಜಗಳ ಆಗಿದೆ. ಅಲ್ಲಿಯೂ ಹಾಗಾದರೆ ಅದು ಕೋಮು ಡೆಡಿಕೇಟೆಡ್ ಜಾಗ, ಅಲ್ಲಿಯೂ ಸಹ ಸಮಸ್ಯೆ ಉಂಟು ಅಂತ ನಾವು ಹೇಳ್ಬೋದಲ್ಲ. ಅಲ್ಲ, ಜನರನ್ನು ನಾವು ತಿರುಗಿಸಬೇಕು, ನಾವು ಒಂದು ಒಪ್ಪಬೇಕು. ಯಾಕೆಂದರೆ ಈಗಿನ ಕೆಲವು ವ್ಯವಸ್ಥೆಗಳು ನಾವು ದಾರಿ ತಪ್ತಾ ಇದ್ದೇವೆ, ಅದನ್ನು ನಾವು ಒಪ್ಪಬೇಕು. ಉದಾಹರಣೆಗೆ ಒಳ್ಳೆಯದಾದಂತಹ ಒಂದು ಮೆರವಣಿಗೆಯನ್ನು ಧಾರ್ಮಿಕವಾಗಿ ಕೊಂಡೋಗುವಾಗ ಹಿಂಬದಿಯಿಂದ ಸಿನಿಮಾ ಪತಿಗಳು ಹಾಕುವಂತಹ ಡಿಜೆ ಬರ್ತದೆ, ಅದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅಂತಹ ವ್ಯವಸ್ಥೆಯಿಂದಾಗಿ ದೇವರ ಎದುರಲ್ಲಿ ಯಾರೂ ಇರುವುದಿಲ್ಲ. ಗಣೇಶೋತ್ಸವ ಹಿಂಬದಿಯಲ್ಲಿ ಡಿಜೆ ಹಾಕಿದ್ರೆ 250 ಜನ ಇರ್ತಾರೆ ಅಥವಾ 500 ಜನ ಇರ್ತಾರೆ. ಅಂಥದ್ದಕ್ಕೆ ನಾವು ಕಡಿವಾಣ ಆಗಬೇಕು. ನಾನು ನೇರವಾಗಿ ಹೇಳ್ತೇನೆ, ಕೆಲವರಿಗೆ ಬೇಸರ ತೊಂದರೆ ಇಲ್ಲ, ಅಂಥದ್ದಕ್ಕೆ ನಾವು ಕಡಿವಾಣ ಹಾಕಲೇಬೇಕು. ಆದರೆ ಎಲ್ಲ ವ್ಯವಸ್ಥೆಗೆ ಕಡಿವಾಣ ಅಂತ ಹೋದರೆ ನಮ್ಮ ಧಾರ್ಮಿಕ ನಂಬುಗೆಗೆ ತೊಂದರೆ ಆಗ್ತದೆ. ನಮ್ಮ ಶಾಸ್ತ್ರಗಳು ಸರ್ವೇ ನಿಯಮ ಶಾಪವಾದ, ಎಲ್ಲ ನಿಯಮಕ್ಕೂ ಅಪವಾದ ಅಂತ ಇರ್ತದೆ. ಹಾಗಾಗಿ ಕಾನೂನು ಬೇಕು, ನಮಗೋಸ್ಕರವೇ ಮಾಡಲ್ಪಟ್ಟದ್ದು ಕಾನೂನು. ಯಾಕೆ ಹೇಳಿದ್ರೆ ಜನರು ತಪ್ಪು ದಾರಿಗೆ ಹೋಗಬಾರದು ಎನ್ನುವುದು ಕಾನೂನಿನ ಉದ್ದೇಶ. ಹಾಗಾಗಿ ಹಿಂದಿನ ಶಾಸ್ತ್ರ ಶಾಸನ ಅಂತ ಹೇಳಿ, ಶಾಸ್ತ್ರ ಹೇಳಿದ್ರು ಶಾಸನ ಹೇಳಿದ್ರು ಒಂದೇ ಅರ್ಥ, ಬೇರೆ ಬೇರೆ ಅರ್ಥ. ಶಾಸನ ಹೇಳಿದ್ರೆ ನಾವು ಕಾನೂನು ಅಂತ ಹೇಳ್ತೇವೆ. ಈಗ ಶಾಸ್ತ್ರ ಶಾಸನ ಹೇಳಿದ್ರೆ ಒಂದೇ ಅರ್ಥ. ಒಂದು ಭಾವಾರ್ಥದಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತದ್ದು ಶಾಸ್ತ್ರ, ಭಾವದಿಂದ. ಮತ್ತೊಂದು ಕೈಯಲ್ಲಿ ಬಡಿಗೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತದ್ದು ಶಾಸನ, ಕಾನೂನು. ಹಾಗಾಗಿ ಶಾಸ್ತ್ರಕ್ಕೆ ವಿರೋಧವಾದಂತಹ ಕಾನೂನು ಇರ್ಬೋದು. ಶಾಸ್ತ್ರ ಹೇಳಿದ್ರೆ ನಮ್ಮ ಧರ್ಮ ಅಂತ ಮಾತ್ರ ಹೇಳಿದ್ದಾರೆ, ಒಳ್ಳೆಯದು ಅಂತ ಹೇಳಿ. ಆ ಒಳ್ಳೆಯದಾದಂತಹ ವ್ಯವಸ್ಥೆಗೆ ಕಾನೂನಿನ ಚೌಕಟ್ಟಿನೊಳಗೆ ಒಂದು ನಿರಂಕುಶವಾಗಿ ಇರುವಂತಹ ವ್ಯವಸ್ಥೆ ಇರಬೇಕು. ಒಳ್ಳೆಯದಲ್ಲದಕ್ಕೆ ನಮಗೆ ಬಡಿಲೇಬೇಕು, ಒಳ್ಳೆಯದಕ್ಕೆ ಬಡಿದಲ್ಲ. ಆದ್ದರಿಂದ ಈಗಿನ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಹೇಳಿದಾಗ ಒಳ್ಳೆಯ ಕೆಲಸಗಳು ಒಂದಷ್ಟು ಮಾಡಿದ್ದಾರೆ. ಒಂದಷ್ಟು ಡ್ರಗ್ಸ್ ಇತರ ಹಾವಳಿಗಳನ್ನು ನಿಲ್ಲಿಸುವಲ್ಲಿ ತಮ್ಮನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಕೈ ಮುಗಿದು ಕೇಳಿಕೊಳ್ತೇವೆ, ಇದು ರಾಜಕೀಯ ಅಂತ ತಿಳ್ಕೊಳ್ಬೇಡಿ. ರಾಜಕೀಯಕ್ಕೆ ನಾನು ಮಾತಾಡಲಿಕ್ಕೆ ಬರುವುದಿಲ್ಲ. ಇದು ರಾಜಕೀಯವಾದ ವ್ಯವಸ್ಥೆ ಅಲ್ಲ, ಇದು ನಮ್ಮ ಜನರ ನಂಬುಗೆಯ ವ್ಯವಸ್ಥೆ. ಜನರ ನಂಬುಗೆಯ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೋದರೆ ಆವಾಗ ನೇಪಾಳದಲ್ಲೊಂದಾಗಿದೆ ಬಹಳ ದೊಡ್ಡ ಸಮಸ್ಯೆ. ಹಾಗೆ ಇಲ್ಲಿ ಆಗಬಹುದು. ದಯವಿಟ್ಟು ಅಂತಹ ವ್ಯವಸ್ಥೆಗೆ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ಅಥವಾ ಯಾವನೇ ಒಬ್ಬೇ ಆಗಲಿ ಕೈ ಹಾಕಬಾರದು. ನಮ್ಮ ನಂಬುಗೆಗೆ ನಿಮ್ಮದಾದಂತಹ ಅಂಬೋಣ ಇರಲಿ ಅಂತ ವಿಶೇಷವಾಗಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಯನ್ನು ಅರ್ಪಿಸ್ತಾರೆ. ಪರಮ ಪೂಜೆ ಸಂಘ ಕೊರಲು ವಿಸ್ತಾರವಾಗಿ ಪಂಡದ ಆಂಡ ವೇದಿಕೆ ಪುರಾಣಿಕ ಸಭೆಯಲ್ಲಿ ಪ್ರಕಾಶ್ ಹಂಚಿದೆ. ಪುರುಷಣ್ಣ ಒಂಜಿ ಕೆಲವು ದಿನೋಟಂಚಿ ಯಾನು ಶ್ಲೋಕಿ ಯಾನು ಅಭಿನಂದನೆ ಬಂತು ವಿಶ್ವ ಹಿಂದೂ ಪರಿಷತ್. ಯಾಕಂದ್ರೆ ಕಲಾವಿದರನ್ನು ಬಂಗ ಮೋಳೆಗೆ ಬಣ್ಣ ಪಾಡೋದು, ಯಕ್ಷಗಾನ ಆಡೋದು, ನಾಟಕ ಆಡೋದು, ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತೆ ನಮ್ಮ ಅಷ್ಟೇ ಬಿಟ್ಟು ಉದ್ಯೋಗ ನಡತೊಂದು ಬರೋದು. ಕಲಾವಿದರು ದುಃಖೋಡಲೆ ಬೇಜಾರಲೆ ಆತಂಕ ಪ್ರತಿ ವೇದಿಕೆಗಳ ಆತಂಕ ಕೋಡಿಗೆ 10 ಗಂಟೆಯ ವ್ಯವಸ್ಥಾಪಕ ಇರಬೇಕು ಅಂತ ಪೊಲೀಸ್ ವೈದ್ಯನಂತೆ ಮೆಲ್ಲ ಬರ್ತಾರೆ. ಕಲಾವಿದರು ಮೆಲ್ಲ ಬರ್ತಾರೆ. ನಿಮಿಷ ಯಕ್ಷಗಾನ ನೋಡೋರು, ನಾಟಕ ನೋಡೋರು ಮೆಲ್ಲ ಪಾತ್ರೆ ಪುಟ್ಟ ನಾಟಕಗಳು ಆ ಪೂಜೆ ಮೆಲ್ಲ ಪಾತ್ರೆಗಳು ಬಣ್ಣ ಬಣ್ಣದಿತ್ತೆ ಇಲ್ಲಲ್ಲ ಅವೇ ಅಭ್ಯಾಸ ಆಗ್ತದೆ. ಬಡಿದಿನ ಮೆಲ್ಲ ಬಂದು ಒಣಸ್ಪಾರ ಪೊಲೀಸ್ ವೈದ್ಯರು
ಸಾಂಸ್ಕೃತಿಕ ವೇದಿಕೆಗೆ ಒಂಜಿ ಬಾರಿ ಮಲ್ಲ ಅಡ್ಡಿ ಹಾಕಿಕೊಂಡ ಇಂಟಿಗೆ ಆತಂಕೋಡು ನಾಟಕ ಮಗನು ಒಂಜಿ ಪಾತ್ರ ಬಲೈ ಪೋಯರ್ ಬಂಗಾತನು ನಮ್ಮ ಜಿಲ್ಲಾಡಳಿತ ಈ ವ್ಯವಸ್ಥೆ ಒಂಜಿ ಪಾತ್ರ ಮಲ್ಪರೆ ಕೊಡಿದೆ ಪಾತ್ರ ವೇದಿಕೆಗೆ ಬಂದು ನಾವು ಕಲಾವಿದರಿಗೆ ಮಾತ್ರ ಬೇರೆ ಗೊತ್ತಾಗ ಒಂಜಿ ಪಾತ್ರ ವೇದಿಕೆಗೆ ಬಂದಾಗ ಆಮೇಲೆ ಸೈರಂದ ಶಬ್ದ ಕೇಳು ಬರುತ್ತಲ್ಲ ಏನು ಪಾತ್ರ ಪೊಲೀಸ್ ದಡೆ ಕೊಡ್ತೇನೆ ಪಾತ್ರ ಕಟ್ ನಡೆಗೆ ದಯ ಬಂದಾಗ ವ್ಯವಸ್ಥಾಪಕರು ಬರ್ತಾರೆ ಬೈದೇ ಒಂಚೂರು ಫಾಸ್ಟ್ ಮಲ್ಪ ಎಂಚಿನ ಫಾಸ್ಟ್ ಮಲ್ಕೊಂಡು ರೈಲು ಹೋಗ್ತಿನ ರಂಗಭೂಮಿ ಹಚ್ಚತ್ತು ಎಲ್ಲ ಮಲ್ಪರ ಹಾಕಿ ಮಲ್ಲ ಮಲ್ಪರ ಯಕ್ಷಗಾನ ಹಂಚಿನಿ ಐದು ಕಟ್ ಮಲ್ಪರೆ ಹಾಕಿ ತೊಂಡು ಮಲ್ಪರೆ ಹಾಕಿ ಕಲಾವಿದರ ದಾದ ಮಂಡಿ ಆಪಲ ಇದ್ದಾರೆ ಈ ಫುಲ್ ನಾಟಕ ಆವ 2 ಗಂಟೆಗಳಲ್ಲಿ ಮುಗಿತಾರೆ 10 ಗಂಟೆದಲ್ಲಿ ಮುಗಿತಾರೆ ಬರ್ತಾರೆ ಆವ ಸುಬ್ರಹ್ಮಣ್ಯ ದೇವಸ್ಥಾನ ಅವರ ಅಂಚಿನ ಒಂದು ಮಲ್ಲ ನಮ್ಮ ತುಳುನಾಡದ ಒಂದು ದೇವಸ್ಥಾನ ಬರ್ತಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅವರು ಸಹ ಪೊಲೀಸ್ ಬರ್ತದೆ ನಾಲೇ ಸೀನ್ ಹಾಕಿ ನಿಂತು ದೇವರಲ್ಲಿ ಅವು ಮೇಕಪ್ ತೆಗೆದು ನಾವು ಏತು ಬೇಜಾರಾಗ್ತದೆ ನಾನು ಆಲೋಚನೆ ಮಾಡ್ಕೊಂಡು ಜಿಲ್ಲಾಡಳಿತ ದಯ ಬಂದಾಗ ಕಲಾವಿದರ ಕಣ್ಣಣಿಗೆ ಆಪಲ ಇಟ್ಟಿತ್ತು ಯಕ್ಷಗಾನದ ಉಂಟಾಗ ಮಲಮಲ್ಲ ವೇಷಗಳು ಬೊಕ್ಕ ಬರೋದು ಕೆಲವು ವೇಷಗಳು ಮಾತ್ರ ಪ್ರವೇಶ ಆತಂಗ ರಂಗೋತ್ಸವಗಳು ಪಕ್ಕದ ವೇಷ ಬೈಜಿ ಆತ ಪೊಲೀಸ್ ಮುಂದೆ ಆ ವೇದಿಕೆ ಪೂರ ವೇಷಗಳ ಬರ್ತದೆ ಆತಂಕದ ಕ್ಷಣ ಮೋನೆ ಬಣ್ಣ ಪಾಡ್ತದೆ ಒಂದು 4 ಗಂಟೆಗೆ ವೇಷ ಬಣ್ಣ ಫುಲ್ಲೋಡ ಆ ವೇಷ ವೇದಿಕೆಗೆ ಬೈಜಿ ಬಣ್ಣ ದೆಪ್ಪನದ ಕಲಾವಿದನ ಮನಸ್ಸಿಗೆ ಇದು ಬೇರೆ ನೀನು ಜಿಲ್ಲಾಡಳಿತ ತೂಡು ಆಲೋಚನೆ ಮಾಡಿಕೊಂಡು ದಯಮಲ್ತದ ಒಂದು 2 ಅಧಿಕಾರಿಗಳಿಗೆ ಹಿಂಗೆ ಸಪ್ಲೈ ಹೃದಯವಂತ ಅಧಿಕಾರಿ ಸಾಂಸ್ಕೃತಿಕ ಲೋಕವನ್ನು ಶಶಿಕುಮಾರ್ ಇದ್ದೆ ಆದರೆ 8 ಗಂಟೆಗೆ ಕುಲಂತಿರ್ತಾರೆ ಇಂದು ಅಧಿಕಾರಿ ಇಂದು ಹೃದಯವಂತ ಕಲಾವಿದರನ್ನು ಭಂಗ ಮಾಡ್ತಾರೆ ಕಾನೂನು ಮಾತೆರೆಗಳು ಕಾನೂನು ದುಮ್ಮಲಾಯ್ತದೆ ಇತ್ತೆಲ್ಲ ಉಂಟು ಅಕ್ಕಲು ಕೇಳಿಕೊಂಡೆ ಬಂದರೆ ಇಂದು ಕಾನೂನು ಪಾಲನೆ ಮಾಡ್ತಾರೆ ಮಲ್ಪಲಿ ಎಲ್ಲ ಮಲ್ಪಲ್ಲಿ ಬಂದಿದೆ ಇಂಕಲ್ಲ ಐದು ಬದ್ಧ ಆಗಲ್ಲ ಆಂಡ ಕಲಾವಿದರಲ್ಲಿ ಒಂದು ಸಾಂಸ್ಕೃತಿಕವಾದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವಗಳು ವರ್ಷಗಳ ಉತ್ಸವ ಉತ್ಸಾಹನೇ ಬೇತೆ ನಮ್ಮ ಊರದ ದೇವಸ್ಥಾನದಲ್ಲಿ ಉತ್ಸವ ಬಂದಾಗ ಊರದ ಜನಗಳಿಗೆ ಒಂದು ಉತ್ಸಾಹನೇ ಬೇತೆ ಇತ್ತೆ ಆ ಉತ್ಸಾಹನೇ ಹೆಚ್ಚಿ ಸಾಂಸ್ಕೃತಿಕವಾದ ದಾಲಜ್ಜಿ ನಡಪೆರಜ್ಜಿ ಆ ಸುತ್ತು ಬಲಿ 30 ಸುತ್ತು 40 ಸುತ್ತು ಆ ದೇವರನ್ನ ಅವು ಚೆಂಡೆ ವಾದ್ಯಗಳು ಬೇರೆ ಬೇರೆ ರೀತಿ ನಾವು ವೈಭವನೇ ಬೇತೆ ಅವು ಆಗ ಚಾನ್ಸ್ ಐತಿ ನಾವು ದೈವದ ಅದ್ರಲ್ಲಿ ನೀವು ಮಾತೆಲ್ಲ ಬೈದಲ್ಲಿ ದೈವದ ಚಾಟಿ ಮಾಡಿ ಮೂನೇ ಮಾತುಗಳು ಎಲ್ಲಿ ಆಗ್ತದೆ ದಯ ಬಂದಾಗ ಆತಂಕ ಎಲ್ಲ ಜಿ ಕೋಲ ಆಪಣ ಇಜ್ಜ ದೈವಲೇನು ಬೇರೆ ಬರೇ ಆಪಣ ಇಜ್ಜ ಈ ಆತಂಕದ ಕ್ಷಣ ಕಂತಿನ ಒಂದು ಏದು ಸರಿ ಏನು ಗೊತ್ತಿಜ್ಜಿ ಶರಣನ್ನೇ ಬಾರಿ ಕೊಡ್ಬಾರ್ದು ಬಾರಿ ಸವಿಸ್ತಾರವ್ರು ಬಂತೇನೆ ಕರೆಕ್ಟಾದ ಬಂತೇನೆ ಮಾತಾ ಕಡೆಗಳು ಮನದಲ್ಲಿ ಸುದ್ದಿ ಒಂಜಿ ಒಂದು 20 ದಿನಕ್ಕೂ ಕೊಡಿಯಲು ಬೈಲ್ರಿ ಅನ್ನೋ ಮಿತ್ರೆ ಕೊಡಿಯಲು ಬಯಲು ಪಂಡೇನು ಇಂಚೆ ಒಂಜಿ ವ್ಯವಸ್ಥೆ ಉಂಟು ಶೋ ಬುಕ್ ಹಾಕಂದ್ರೆ ಅಂದು ಬುಕ್ ಹಾಕಂದ್ರೆ ದಾದ ಭಾರಿ ನಮ್ಮ ಪರಿಸ್ಥಿತಿ ಬರೀ ಆಣೊಂದು ಕಾಪಿಗಾಟ ನಮ್ಮದು ಆದಂದು ಮಲ್ಕೊಡತ್ತೆ ಅಂದು ಕೊಡಿಯಲು ಬೈಲು 20 ದಿನಕ್ಕೂ ತುಂಬ ಬಂದಿದ್ದೆ ಹೆಂಗೆ ನಿಮಗೆ ಧೈರ್ಯ ಇರ್ತದೆ ದೇವರ ದಯಟ್ಟು ನಮ್ಮ ತುಳುನಾಡು ಪಂಡ ಒಂಜಿ ದೈವ ದೇವರೇ ಪಕ್ಕ ಪವಿತ್ರ ಕ್ಷೇತ್ರವಿದ್ದಿನಂತೂ ನಮ್ಮ ತುಳುನಾಡು ಆ ನಾಡು ನಮ್ಮ ಕುಟುಂಬ ನಮ್ಮ ಹೆಮ್ಮೆ ಪಡವಳು ಅಂಚಾದ ಐಕುಲ್ನ ಶಕ್ತಿ ನಮ್ಮ ಪಿರವಳು ಖಂಡಿತವಾದ ಒಂದು ದೈವದ ಶಕ್ತಿ ಉಂಟು ಆ ದೇವರ ಶಕ್ತಿ ಉಂಟು ಖಂಡಿತ ಉಂಟು ಅಂಚಾದ ಕಲಾವಿದರಿಗೆ ತೊಂದರೆ ಯಾವನ್ನೋದು ಈ ಮನಸ್ಸಲ್ಲಿ ಒಂದು ಗ್ರಹಿಕೆ ಗಟ್ಟಿ ಅವು ಪೂರ ಮಸ್ತ್ ಹಾಳಾಡು ಬಂದಾಗ ಇತ್ತು ಪ್ರತಿ ಕಡೆಟ್ಟು ಎಲ್ಲ 10 ಗಂಟೆದಲ್ಲೇ ಮುಗಿಪ್ಲೆ ಬಂದ ದಾದಿನ ಮುಗಿತು ಈ ವ್ಯವಸ್ಥೆಗೆ ಜಿಲ್ಲಾಡಳಿತ ಅವಳು ನಮ್ಮ ಮಾತೆಲ್ಲ ತಿರ್ತಿದ ವೇದವ್ಯಾಸ ಕಾಮಾಕ್ಷಿ ಬಗ್ಗೆ ಅಧಿವೇಶನ ನೋಡ್ಕೊಂತಿದ್ದೀರಿ ಅಭಿನಂದನೆ ಸರ್ ಯಾಕಂದರೆ ಸವಿಸ್ತಾರವಾದ ಸರ್ಕಾರ ಮುಟ್ಟಲೆಕ್ಕ ಬಂತು ಅದು ಮುಟ್ಟಲಿಲ್ಲ ನಮ್ಮದ ಭಾರಿ ಶೋಕ್ ಬಂತಿದೆ ಪ್ರತಿಯೊಬ್ಬರು ಪಾತಿದ್ದೆ ಭರತನೇ ಪಾತಿದ್ದೇನೆ ಉಮನಾಥ್ ಕೋಟೆಯನ್ನು ಪಾತಿದ್ದೇನೆ ಪ್ರತಿಯೊಬ್ಬರಿಲ್ಲ ರಾಜೇಶನೇ ಪಾತಿದ್ದೇನೆ ತುಳುನಾಡು ಪಂಡಿತರೆ ನಮ್ಮ ಮಾತೆಲ್ಲ ಒಂಜಿ ಈ ವೈಭವನು ಕೂಡ ಪಿರ ಕನಯ ನಮ್ಮ ಮಾತೆಲ್ಲ ಪ್ರಯತ್ನ ಮಾಡ್ತಂದ್ರೆ ಅಂಚಾದೀನಿ ಪ್ರತಿ ಒಂಜಿ ಕ್ಷೇತ್ರದ ಸಂಘಟನೆ ಪದಾಧಿಕಾರಿಗಳ ಬೈದಲ್ಲಿ ಐಟಿ ಕೆಲಸ ಮಾಡ್ಕೊಂಡು ಪ್ರತಿ ಒಂಜಿ ರಂಗಭೂಮಿ ಅವಳು ನಮ್ಮ ಸಾವು ವ್ಯವಸ್ಥೆ ಅವಳು ಪ್ರತಿಯೊಬ್ಬರ ಬೈದನಿಗೆ ಅಭಿನಂದನೆ ಬಂದೆ ನಮ್ಮ ತುಳುನಾಡಿನ ಇಂಚಿನ ಒಗ್ಗಟ್ಟು ಭಾರಿ ಸೊಮೆಟ್ ಮುಖ ಇನಿ ಭಾರಿ ಕೊರಲದಲ್ಲಿ ಒಗ್ಗಟ್ಟನ್ನು ನೆಟ್ಟ ಕಾರಣ ವಿಶ್ವ ಹಿಂದೂ ಪರಿಷತ್ ಅಭಿನಂದನೆ ನಮ್ಮ ಪ್ರಾಣಿಕ್ ಸರ್
ಆ ಮೊರಲ್ಲ ಫಸ್ಟ್ ಮೀಟಿಂಗಿಗೆ ಬರ್ತದೆ ಭಾರಿ ಶೋಕಿ ಎಂಕ್ಲೆಗೆ ಮಾರ್ಗದರ್ಶನ ಮಾಡಬೇಕು. ನಮ್ಮ ಈ ರೀತಿ ಬೋರ್ಡು ಒಂದು ಹಿರಿಯ ಒಂಜಿ ಅರ್ನ ಚೌಕಟ್ಟು ಆ ಚೌಕಟ್ಟಡೆ ಪೋಯಿ ನಮ್ಮ ಕಾನೂನನ್ನು ಮೀರಿದು ಹೋಗಿನ ಬಡಿಸಿ ಪಕ್ಕ ಏರ್ಲ ಆ ಮೀಟಿಂಗ್ ದಾಲವಿನಿ ಬೇರೆ ನಮ್ಮ ಜಾತಿ ಧರ್ಮದ ಬಗ್ಗೆ ಪಾತೇನೆ ಅಲ್ಪನೆ ಕಡಿವಾಣ ಪಾಡ್ತೇವೆ ಹಿಂಗೆ ಭಾರಿ ಇಷ್ಟ ಆಡಿ ಭಾರಿ ಖುಷಿ ಆಡಿ ಅಂಚ ಅದು ಖಂಡಿತವಾಗಲಂತ ನ್ಯಾಯ ತಿಕ್ಕೊಂಡು ಓಡಿಸಿ ಪ್ರತಿ ಕಲಾವಿದರನ್ನು ಮೋನೆಟ್ಟ ತೆಲಿಕೆ ಪಟ್ಟು ಎಲ್ಲಿ ಹಾಕಿನ ಬಡಿಸಿ ಮೋನೆ ದೇವರು ನಮಸ್ಕಾರ. ಸಾಂಸ್ಕೃತಿಕ ಲೋಕದ ರಾಯಭಾರಿಗಳೇ, ತುಂಬ ಜನ ಮಾತಾಡುವಾಗ ಹೇಳಿದರು, ನಾವು ಇವತ್ತು ಸೇರಿದಂತಹ ಉದ್ದೇಶ ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಮೇಲೆ ಅಥವಾ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಸಾಂಸ್ಕೃತಿಕ ಲೋಕದ ಮೇಲೆ ಆಗುವಂತಹ ದಬ್ಬಾಳಿಕೆಯ ವಿಷಯವಾಗಿ ನಾವೆಲ್ಲರೂ ಸೇರಿದ್ದೇವೆ. ನಮಗೆ ಒಂದು ಯೋಚನೆಗೆ ಬರ್ತಾ ಇದೆ, ನಮಗೆ ನೆನಪಿಲ್ಲ, ನಾನು ತುಂಬ ಸಣ್ಣವ, ತುರ್ತು ಪರಿಸ್ಥಿತಿಯ ಬಗ್ಗೆ ತುಂಬ ಜನ ರಾಜಕಾರಣಿಗಳು ಅದನ್ನು ಉಲ್ಲೇಖಿಸ್ತಾರೆ. ಕರಾವಳಿಗೆ ಈಗಾಗಲೇ ತುರ್ತು ಪರಿಸ್ಥಿತಿ ಬಂದಿದೆಯೇನೋ ಎಂಬಂತ ಭಾಸ ನಮಗೆ ಈ ಕೆಲವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಆಗ್ತಾ ಇದೆ. ಯಾಕೆ ಹೀಗೆ? ಅಧಿಕಾರಿಗಳ ಬಗ್ಗೆ ಮಾತಾಡಿದರು, ಅಪ್ರಿಷಿಯೇಷನ್ ಮಾಡಿದರು, ಒಳ್ಳೆಯ ವಿಷಯಕ್ಕೋಸ್ಕರ ತುಂಬ ನಾವು ಅವರನ್ನು ಹೊಗಳಿದ್ವಿ. ಹೌದು, ಅನೇಕ ವಿಚಾರಗಳ ಬಗ್ಗೆ ನಾವು ಅದನ್ನು ಮೆಚ್ಚಲೇಬೇಕು, ಒಪ್ಪಲೇಬೇಕಾದಂತಹ ವಿಚಾರ. ಪೊಲೀಸ್ ಇಲಾಖೆಗೆ ಆ ಮಟ್ಟಿಗೆ ನಾವು ಅಭಿನಂದನೆ ನಾವು ಕೂಡ ಎಲ್ಲರೂ ಸಲ್ಲಿಸಲೇಬೇಕು. ಕರಾವಳಿಯನ್ನು ನಿಟ್ಟಿಸಿರುವ ಬಿಡುವ ಹಾಗೆ ಈಗ ಒಂದು 3-4 ತಿಂಗಳಿನ ವ್ಯವಸ್ಥೆಯಲ್ಲಿ ನಮಗೆ ಕಾಣ್ತಾ ಇದೆ. ಆದರೆ ಒಬ್ಬ ಸಮರ್ಥ ಅಧಿಕಾರಿಯಾಗಲಿ, ಸಮರ್ಥ ರಾಜಕಾರಣಿಯಾಗಲಿ, ಸಮರ್ಥ ಸರ್ಕಾರದ ವ್ಯವಸ್ಥೆ ಏನು ಅಂತ ಕೇಳಿದರೆ, ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಆಗಬಾರದು, ಯಾವುದೇ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ತೊಂದರೆ ಆಗಬಾರದು, ಧಾರ್ಮಿಕ ನಂಬಿಕೆಗಳನ್ನು ಯಾರು ಆಚರಿಸ್ತಾರೆ ಅವರಿಗೆ ತೊಂದರೆ ಆಗಬಾರದು, ಅದನ್ನು ಸರಿಯಾಗಿ ನಿಭಾಯಿಸುವವರಿಗೆ ಮಾತ್ರ ಸಮರ್ಥ ಅಧಿಕಾರಿ ಅಂತ ಹೇಳ್ತಾರೆ, ಸಮರ್ಥ ಸರ್ಕಾರ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಕಡಿವಾಣ ಹಾಕಿದ್ರೆ ನಾವು ಏನು ಹೇಳಿ? ಈಗ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ಅಲ್ಲಿ ಏನಾದರೂ ಲೋಪದೋಷಗಳಾದರೆ ನಮ್ಮನ್ನು ಸರಿಯಾಗಿ ತಿದ್ದುಪಡಿಸಿ ನಮ್ಮನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ. ಆದರೆ ಆಗಲೇಬಾರದು ಅಂತ ತಡೆಯುವಂತಹ ವಿಚಾರ. ಹೌದು ಸ್ವಾಮಿ, ಕಾನೂನು ನಮ್ಗೆ ಗೊತ್ತಿದೆ, ಕಾನೂನಿನ ವಿಚಾರ ನಮಗೆ ಸುಪ್ರೀಂ ಕೋರ್ಟ್ನ ಆದೇಶ ಇರುವುದು ನಮಗೆ ಗೊತ್ತೇ ಇದೆ. ಅದು ಈಗಲ್ಲ, 20-25 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಪಾಲನೆ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಕರಾವಳಿಗೆ ಯಾಕೆ ಅದಕ್ಕೆ ಸ್ವಲ್ಪ ನಮಗೆ ರಿಲೈಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ನಂಬಿಕೆಗಳಿಗೆ ತೊಂದರೆ ಆಗಬಾರದು ಅಂತ. ಈ ಕಲೆಗಳಿಗೆ, ನಾಟಕ ರಂಗಭೂಮಿ ಆಗಲಿ, ಯಕ್ಷಗಾನ ಆಗಲಿ, ಅಥವಾ ಇನ್ನಿತರ ಯಾವುದೇ ಕಲೆಗಳಿಗಾಗಲಿ, ಇದಕ್ಕೆ ಯಾವುದೇ ಕೋಮು ಭಾವನೆಯ ವಿಚಾರಗಳು ಇಲ್ಲ. ಇದರಲ್ಲಿ ಯಾವುದೇ ಜಾತಿ ಧರ್ಮಗಳ ವಿಚಾರ ಇಲ್ಲ. ಇದರಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ನಾಟಕದ ರಂಗಭೂಮಿಯಲ್ಲೂ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸ್ಲಿಮರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತೇಳಿ ಇಲ್ಲ, ಎಲ್ಲರೂ ಇದ್ದಾರೆ ಅದರಲ್ಲಿ. ಯಕ್ಷಗಾನದಲ್ಲಿ ಇದ್ದಾರೆ. ಅನೇಕರ ಹೆಸರುಗಳನ್ನು ನಾವು ಉಲ್ಲೇಖ ಮಾಡಬಹುದು. ನಾವು ಕಲಾವಿದರಿಗೋಸ್ಕರ ಮಾಡಿದಂತಹ ಫೌಂಡೇಶನ್ನ ಸಹಾಯವನ್ನು ಪಡೆದಂತಹ ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಇಲ್ಲಿಗೆ ಬಂದವರು ಕೂಡ ಇದ್ದಾರೆ. ನಾವು ಅವರನ್ನು ಗುರುತಿಸ್ತೇವೆ, ಗೌರವಿಸ್ತೇವೆ. ನಾವು ಅಷ್ಟು ಸೌಹಾರ್ದವಾಗಿ ನಾವು ಹೋಗ್ತಾ ಇದ್ದೇವೆ. ಹಾಗಾದ್ರೆ ಸೌಹಾರ್ದವನ್ನು ಕೆಡಿಸುವಂತ ವಿಚಾರವನ್ನು ಯಾರು ಮಾಡ್ತಾ ಇದ್ದಾರೆ ಈಗ? ಯಾಕೆ ನಮಗೆ ಈ ಒಂದು ತೊಡಕನ್ನು ಇಲ್ಲಿ ತಂದಿಟ್ಟಿದ್ದಾರೆ? ಯಕ್ಷಗಾನದಿಂದಾಗಿ, ನಾಟಕದಿಂದಾಗಿ ಎಲ್ಲಿ ಯಾವುದಕ್ಕೆ ತೊಂದರೆ ಆಗಿದೆ? ಯಾವ ವಿಚಾರಗಳಿಗೆ ತೊಂದರೆ ಆಗಿದೆ? ಅಲ್ಲಿ ಏನಾದರೂ ಬೇರೆ ಕೋಮು ಸೌಹಾರ್ದಕ್ಕೆ ಜೊತೆಗೆ ತಕ್ಕ ಬರುವಂತಹ ವಿಚಾರಗಳನ್ನು ಯಾರಾದರೂ ಮಾತಾಡಿದಾರ, ಏನಾದರೂ ಮಾಡಿದಾರ? ಇದು ಧಾರ್ಮಿಕತೆಯ ಒಂದು ಭಾಗ. ಮೈಕಿನ ವಿಚಾರದ ಬಗ್ಗೆ ನಾವು ಈಗ ಧ್ವನಿ ಎತ್ತುವಂತ ವಿಚಾರ. ಹೌದು, ಮೈಕಿಗಿಂತ ಜಾಸ್ತಿ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಅಂತ ಇಟ್ಕೊಳ್ಬಹುದು. ಉದಾಹರಣೆಗೆ ಅಲ್ಲಿಯ ಒಂದು ಮೈಕಿಗಿಂತ ಹೆಚ್ಚಿನ ಸೌಂಡು ತಾಸೆಗಿದೆ. ಕೋಲ ನಡೆಯುವಾಗ ತಾಸೆ ಬೆಳಿತಾವಲ್ಲ ನಾವು, ಅದಕ್ಕೆ ಇದೆ. ನಾಳೆ ಅದಕ್ಕೂ ತರ್ತಾರ? ಹಾಗಾದ್ರೆ ಕೋಲವನ್ನು ನಿಲ್ಲಿಸುತ್ತ ನಾವು? ಜಾತ್ರೆಯಲ್ಲಿ ಚೆಂಡೆ ಬಲಿ ಆಗುತ್ತೆ. ಆ ಚೆಂಡೆ ಸೌಂಡಿಗೆ, ಯಕ್ಷಗಾನಕ್ಕಾದ್ರೂ ಚೆಂಡೆಗೆ ನಾವು ಮೈಕ್ ಕೊಡುವಂತಹ ಪದ್ಧತಿ ಇಲ್ಲ. ಯಾಕಂದ್ರೆ ಚೆಂಡೆಯ ವ್ಯಾಲ್ಯೂ ಹಾಗೆ ಇದೆ. ಹಾಗಾದ್ರೆ ಚೆಂಡೆ ಬಡಿದು ನಿಲ್ಲಿಸಿ ಮತ್ತೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಚೆಂಡೆ ಇಲ್ಲದ ಯಕ್ಷಗಾನ ಆಗುತ್ತೆ ಅಲ್ಲಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ, ಇಲ್ಲಿ ನಮಗೆ ತೊಂದರೆ ಆಗುತ್ತೆ, ಕಂಪ್ಲೇಂಟ್ ಬರ್ತದೆ, ಯಕ್ಷಗಾನವನ್ನು ನಿಲ್ಲಿಸಿ, ಚೆಂಡೆ ಬಡಿಯುವುದು ಬೇಡ, ತಾಸ ಬಡಿಯುವುದು ಬೇಡ, ಕೋಲವನ್ನು ನಿಲ್ಲಿಸಿ, ಚೆಂಡೆ ಸುತ್ತು ಬೇಡ, ಜಾತ್ರೆಯನ್ನು ನಿಲ್ಲಿಸೋಣ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದ. ಹಾಗಾದ್ರೆ ಏನಿದ್ರ ಉದ್ದೇಶ? ನಾವು ಇಲ್ಲಿ ನಾವು ಗಮನ ಹರಿಸಲೇಬೇಕಾಗುತ್ತೆ. ನಾವು ಈಗ ಎಚ್ಚೆತ್ತುಕೊಳ್ಳದೆ ಇದ್ರೆ ನಾವು ಖಂಡಿತವಾಗಿ ಇದರಲ್ಲಿ ಸೋಲ್ತೇವೆ. ಆದ ಕಾರಣ ಇದು ಎಲ್ಲವನ್ನು ಒಳಗೊಂಡಂತ ಒಂದು
ಧಾರ್ಮಿಕತೆಗೆ ಚೌಕಟ್ಟಿಗೆ ಸವಾಲೊಡ್ಡುವಂತಹ ಒಂದು ವಿಚಾರವನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡ್ತಾ ಇದೆ ಎಂಬುದಾಗಿ ನಾನು ನಿರ್ಘೋಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಇದನ್ನು ಈಗ ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಜಿಲ್ಲಾಡಳಿತದಲ್ಲಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳಿ. ಕೇವಲ ಕಲಾವಿದರು ಮಾತ್ರ ಅಲ್ಲ, ಈ ಕಲೆಯನ್ನು ನಂಬಿದಂತಹ ಅನೇಕ ಬಂಧುಗಳ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಜೀವನ ಬೀದಿ ಪಾಲಾಗ್ತಾ ಇದೆ. ಇದನ್ನೇ ನಂಬಿ ಬದುಕಿದಂತಹ ಅನೇಕ ಕಲಾವಿದರುಗಳಿದ್ದಾರೆ, ಕಲಾವಿದರ ಕುಟುಂಬಗಳಿದ್ದಾವೆ, ಸಂತೆ ವ್ಯಾಪಾರಿಗಳ, ಇನ್ನಿತರರ, ಮದ್ಯದವರ, ಇನ್ನಿತರ ಅನೇಕ ಕ್ಯಾಟರಿಂಗ್, ಶಾಮ್ಯಾನ, ಸೌಂಡ್ ಸಿಸ್ಟಮ್, ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಕಾರಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕಾಗಿದೆ. ನಾನು ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ತಾವೆಲ್ಲರೂ ಜನಪ್ರತಿನಿಧಿಗಳು ತುಂಬಾ ಜನ ಇವತ್ತು ಬಂದಿದ್ದೀರಿ. ರಾಜೇಶ್ ಅಣ್ಣ ಇದ್ದಾರೆ, ಭರತ ಅಣ್ಣ ಇದ್ದಾರೆ, ವೇದವ್ಯಾಸ್ ಇದ್ದಾರೆ, ಉಮಾನಾಥ ಅಣ್ಣ ಇದ್ರು, ಭಾಗೀರಥಿ ಅವರಿದ್ದಾರೆ, ದಕ್ಷಿಣ ಕನ್ನಡದ ಅನೇಕ ಜನಪ್ರತಿನಿಧಿಗಳು ಬಂದಿದ್ದಾರೆ. ಬಹಳದವರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ರಾಜಕೀಯದ ಲೇಪನ ಬೇಡ. ನಾವೆಲ್ಲರೂ ಒಟ್ಟು ಸೇರೋಣ, ಯಾವುದೇ ಜಾತಿ ಧರ್ಮದ ಲೇಪನ ಬೇಡದೆ ನಾವೆಲ್ಲರೂ ಒಟ್ಟು ಸೇರಿ ಇದನ್ನು ವಿರೋಧಿಸಲೇಬೇಕು. ನಮಗೆ ಮೊದಲು ಹೇಗೆ ನಡೀತಾ ಇತ್ತ ಹಾಗೆ ಕಾರ್ಯಕ್ರಮಗಳು ನಡೆಯಲೇಬೇಕು. ಅಂತಹ ಕಲಾ ಪ್ರಕಾರಗಳಿಗೆ ಯಾವುದೇ ರೀತಿಯಲ್ಲಿ ತೊಡಕು ನಮಗೆ ಆಗಲೇಬಾರದು. ಈಗ ಶರಣಣ್ಣ ಆಗ ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, ಜನಸಂಖ್ಯೆ ಆವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ, ಹಾಗಾಗಿ ಸೌಂಡ್ ನಮಗೆ ಕೇಳ್ತಾ ಇಲ್ಲ, ಆ ದೃಷ್ಟಿಕೋನ ಇರ್ಬೋದು ಅಂತ ಪೂಜ್ಯ ಅಸ್ತ್ರಣ್ಣರು ಅದನ್ನು ಉಲ್ಲೇಖ ಮಾಡಿದರು. ಒಂದು ಕಾರಣ ಅದು ಹೌದು. ಆದರೆ ಆವಾಗ ಕೂಡ ಕಾರ್ಯಕ್ರಮಗಳಿಗೆ ಜನಸಂಖ್ಯೆ ಕಡಿಮೆ ಇರಲಿಲ್ಲ, ಆದರೆ ವಾಯುಮಾಲಿನ್ಯ ಇಷ್ಟು ಇರಲಿಲ್ಲ. ನಮಗೆ ಶಬ್ದ ಮಾಲಿನ್ಯ ಆಗಲಿ ವಾಯುಮಾಲಿನ್ಯ ಆಗಲಿ ಇಷ್ಟು ಇರಲಿಲ್ಲ. ನಾವು ಒಂದು ಗಟ್ಟಿ ಬೊಬ್ಬೆ ಹೊಡೆದ್ರೆ ನಮ್ಮ ಕೃಷಿ ಪ್ರದೇಶದಲ್ಲೆಲ್ಲ ನಾವು ನೋಡ್ಬೋದು 2 ಕಿಲೋಮೀಟರ್ 3 ಕಿಲೋಮೀಟರ್ ಕೇಳ್ತಾ ಇದೆ. ಈಗ ಇಲ್ಲಿ ಮಾತಾಡಿದ್ರೆ ನಾವು ಮೈಕ್ ಆಫ್ ಮಾಡಿದ್ರೆ ಇಲ್ಲಿ ಹಾಲ್ ಇದ್ದವರಿಗೆ ಕೇಳಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೇಗೆ ಮೈಕ್ ಆಫ್ ಮಾಡಿ ನಾವು ಕಾರ್ಯಕ್ರಮಗಳನ್ನು ಮಾಡಲಿ? ಹೇಗೆ ಸಾಧ್ಯ? ಬೇರೆ ಬೇರೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗ್ತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಇದಕ್ಕೆ ಸಂಪೂರ್ಣ ಅವಕಾಶವನ್ನು ಮಾಡಿಕೊಡಬೇಕು. ಮಾನ್ಯ DCM ಸಾಹೇಬರು DK ಶಿವಕುಮಾರ್ ಅವರು ಮೊನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ಒಂದು ಭಾಷಣದಲ್ಲಿ ಹೇಳಿದರು, ನಾವು ಕರಾವಳಿಯ ಸಂಸ್ಕೃತಿಯನ್ನು ಗೌರವಿಸ್ತೇವೆ, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮ ದೇಶಕ್ಕೆ ಮಾದರಿ ಎಂಬುದನ್ನು ಅವರೇ ಉಲ್ಲೇಖ ಮಾಡಿದರು. ಆದರೆ ಸಂಸ್ಕೃತಿ ಮೇಲೆ ಇಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ. ಆದ ಕಾರಣ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ನಮಗೆ ಸಂಪೂರ್ಣವಾದ ಅವಕಾಶ ತಾವುಗಳು ಮಾಡಿಕೊಡಬೇಕು. ಯಾವುದೇ ರೀತಿಯಲ್ಲಿ ಇದಕ್ಕೆ ಜಾತಿ ಧರ್ಮ ರಾಜಕೀಯದ ಲೇಪನವನ್ನು ದಯವಿಟ್ಟು ಹಚ್ಚಲಿಕ್ಕೆ ಬರಬೇಡಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಕೇವಲ 4-5 ದಿನದಲ್ಲಿ ನಾವೆಲ್ಲರೂ ಪ್ರಮುಖರು, ಇಷ್ಟು ಮಂದಿ ಸಾವಿರಾರು ಪ್ರಮುಖರು ಇವತ್ತು ಒಟ್ಟು ಸೇರಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಅಡಿಯಲ್ಲಿ. ಅದಕ್ಕಾಗಿ ಒಕ್ಕೊರಲಿನಿಂದ ನಾವೆಲ್ಲೊಂದು ಜೋರಾದ ಕೈ ಚಪ್ಪಾಳೆ ಮೂಲಕ ವಿಶ್ವ ಹಿಂದೂ ಪರಿಷತ್ತಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಇದು ಇಷ್ಟು ಮಾತ್ರ ಅಲ್ಲ, ಒಬ್ಬೊಬ್ಬರಿಗೆ ಸಾವಿರ ಜನರನ್ನು ಒಟ್ಟು ಸೇರಿಸುವಂತಹ ಕೆಪಾಸಿಟಿ ಇದೆ, ಅರ್ಹತೆ ಇದೆ. ಇದು ಮುಂದೆ ಇದೇ ಪುನರಾವರ್ತನೆ ಆದರೆ ಇದು ಇಷ್ಟು ಸಂಖ್ಯೆ ಅಲ್ಲ, ಲಕ್ಷಗಟ್ಟಲೆಯಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಬಂಧುಗಳು ಸೇರಿ ನಾವು ಧರಣಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ನಾವು ಶಾಂತಿಯುತವಾಗಿ ವಿನಮ್ರವಾಗಿ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ. ಕಲಾವಿದರ ಪರವಾಗಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಮಗೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾವುದೇ ನಿಬಂಧನೆ ಈ ಮೂಲಕ ನಮಗೆ ಸಮಯದ ನಿಬಂಧನೆಗಳನ್ನು ಹಾಕಬೇಡಿ. ನಮ್ಮಿಂದ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನಾವು ಧರ್ಮ ಪ್ರಚಾರದಲ್ಲಿ ನಾವು ತೊಡಗಿದವರು, ಕಲಾ ಪ್ರಚಾರದಲ್ಲಿ ನಾವು ತೊಡಗಿದವರು, ನಮಗೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸೇರಿದ ಎಲ್ಲ ಬಂಧುಗಳಿಗೆ ವಂದಿಸಿದಂತೆ ಎರಡು ಮಾತನ್ನು ಜಗದಂಬೆಯ ಮೂಲಕ ಪನೊಂದೆಲ್ಲ ಮನಸ್ಸು ಸುರಿದೊಂದು ವೇದಿಕೆ ಪುನಃ ಮಾತ ಕಲಾವಿದರು ಹಿರಿಯ ಅಂಚನೆ ವೇದಿಕೆದ ಎದುರು ಪುನಃ ಮಾತ ಕಲಾವಿದರಾದಪ್ಪು ಅಂಚನೆ ನಮ್ಮ ಸಂಘದ ಪೂರ ಸದಸ್ಯರುಳ್ಳೇರೆ ಮಕ್ಕಳಿಗೆ ಪೂರೆಲ್ಲ ವಂದನೆ ಮಲ್ತೊಂದು ಸುರ್ಕಾದ ಸೌಂಡ್ಸ್ ಆ್ಯಂಡ್ ಲೈಟ್ಸ್ದ ಪ್ರಾಬ್ಲಮ್ ಅನ್ನಾಗ ಪ್ರೆಸ್ ಮೀಟ್ ಮಾಡ್ತೀನಿ ಎಂಗುಲೆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ದಾಖಲು ಐಕೆ 2 ದಿನ ಓಲ್ಲ ಸೌಂಡ್ ಆವಡು ಲೈಟ್ ಆವಡು ಸಾರ್ವಜನಿಕ ಪಕ್ಷದ ಗೋರ್ಪುಜ ಬಂದ ಎಂಕ್ಲೊಂಜಿ ಶಪಥದಿಂದ ಅಪಗ ಬಾರಿ ಮಲ್ಲ ಪ್ರಚಾರ ತಿಕ್ಕಿಂಡು ಎಂಕ್ಲೆಗೆ ಅಂಚನೆ ನಮ್ಮ ಕಲಾವಿದರ ದುಪ್ಪು ಅಂಚನೆ ಶಾಮ್ಯಾನದಾಗಲೊಪ್ಪು
ಅಗುಲ್ಲ ಎಂಕ್ಲಿಗೆ ಪ್ರೆಸ್ ಮೀಟ್ ಮಾಡ್ತು ಮಸ್ತ್ ಸಪೋರ್ಟ್ ಮಾಡ್ತೇವೆ. ಅವಾಗ ನಮ್ಮ ಕಾರ್ಯಕ್ರಮ ಬಂದಾಗ ಮಸ್ತ್ ತೊಂದರೆ ಆಗಿ ಮಸ್ತ್ ಜನಗಳಿಗೆ ಸೌಂಡ್ ತೆಗಿಜಿ, ಕೆಲವು ಫಂಕ್ಷನ್ಗೆ ಸೌಂಡ್ ತೆಗಿಜಿ, ಸಾರ್ವಜನಿಕವಾದ ಫಂಕ್ಷನ್ ತೆಗಿಜಿ, ಕೆಲವು ಸ್ಕೂಲು ಫಂಕ್ಷನ್ ಆನಾಗ ಪ್ರಾಬ್ಲಮ್ ಆಡಿ, ಕೆಲವು ನಾಟಕ ಆನಾಗೆಲ್ಲ ಈಗಲ ಮಾಸ್ಟರ್ಗಳಲ್ಲಿ ಪ್ರಾಬ್ಲಮ್ ಆಗ್ತದೆ, ಅಲ್ಪ ಜನರೇಟ್ ತಿಕ್ಕಂದ್ರೆ ಪ್ರಾಬ್ಲಮ್ ಆಗ್ತದೆ. ಅಂಚ ಕೆಲವು ಪ್ರಾಬ್ಲಮ್ ಆದಾಗ ಎಂಗ್ಲಿಗೆ ಸಂಘ ಸಂಸ್ಥೆದಲ್ಲಿ ಎಂಗ್ಲಿಗೆ ಮನವಿ ಕೊರಿಯದು ದಯಪಂಡ ಸೌಂಡ್ ಉಂಟ ಹೊಡ್ಚಿ ನೀವು ದಯ ಮಾಡ್ತದೆ ಸೌಂಡ್ ಮಾಡಲಿ ಎಂಗ್ಲೇ ಪ್ರಾಬ್ಲಮ್ ಆಗ್ಬೋದು ಪಂಡೇರು. ಅಂಚನೆ ನಮ್ಮ ವಿಶ್ವ ಹಿಂದೂ ಪರಿಷತ್ ನಮಗೆ ಕಾಲ್ ಬರ್ತದೆ, ಶರಣನೆ ಫೋನ್ ಮಾಡ್ತೀವಿ ಪಂಡೇರು ಸೌಂಡ್ ಉಂಟ ಹೊಚ್ಚಿ ಸಾರ್ವಜನಿಕವಾದ ಮಸ್ತ್ ಪ್ರಾಬ್ಲಮ್ ಆಗೊಂಡು ಸೌಂಡ್ ಶುರು ಮಾಡ್ಲಿ ನಿಖಲೊಟ್ಟಿಗೆ ವಿಶ್ವ ಹಿಂದೂ ಪರಿಷತ್ ಬರ್ಕೊಂಡು ಕೆಲವು ದಿನ ನಿಕ್ಲೇನ ಮಾತೇನೆಲ್ಲ ಒಗ್ಗಟ್ಟು ಮಾಡ್ಕೊಂಡ ಜವಾಬ್ದಾರಿ ಎಂಗ್ಲಿಗೆ ವಿಶ್ವ ಹಿಂದೂ ಪರಿಷತ್ದಿಂದ ಪಂಡೇರು. ಅವು ಹಿಂಗೆ ಭಾರಿ ಖುಷಿ ಆಗಿ ನಿಕ್ಲಿಗೆ ಫೋನ್ ಮಾಡ್ಕೋ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಆಗುದು ಅದು ಮಾತ ಕಲಾವಿದರೆಲ್ಲ ಸೇರ್ಪಾದ ಆಯ್ಕೊಂಡಿ ಸಂಘಟನೆ ಮಾಡ್ತದೆ. ನಮ್ಮ ಎಂಚ ಪ್ರತಿಭಟನೆ ಮಾಡ್ಕೊಂಡು ರೂಪರೇಷೆ ಮಾಡ್ಕೊಂಡ ದಯಪಂಡ ಜನಕ್ಕೆ ತೊಂದರೆ ಆಗ್ಬೋದು ಸೌಂಡ್ ಅಂತ ಹಚ್ಚಿ ಪಂಡ ಪಾತ್ರೆಗೋಸ್ಕರ ಎಂಗುಲು ಎಂಗೆಲ್ಲ ಹೆಂಚಿನ ಪ್ರತಿಭಟನೆ ಉಂಟ ಐನೆಂಗುಲು ಬಿಡದೆ ಇರ್ತ ಯಾನ್ ಪಂಪಿನಿ ದಾದ ಪಂಡ ಡೆಸಿಬಲ್ ಪಂಡ ಡೆಸಿಬಲ್ ಇದೆ ನಮ್ಮೊಂಜಿ ಪಂಪೈಲ್ ಸರ್ಕಲ್ ಗಾಡಿದ ಸೌಂಡ್ ಒಂಜಿ 100 ಮಿತ್ತು ಹೋಗ್ಬೋದು ಡೆಸಿಬಲ್. ಯಾಕಂದ್ರೆ ಎಂಗಡ ನಿಜವಾದ ಮೀಟರ್ ಉಂಟು ಮುಲ್ಪನೆ ಉಂಟು ನಮ್ಮ ಮೀಟರ್ ಎಂಗುಲು ಸೌಂಡ್ ಎಂಗಡ ಆನ್ ಆಪಿನ ತುಂಬು ಮುಲ್ಪ ಒಂಜಿ 1 ಗಂಟೆಗೆ ಮುಲ್ಪ ಒಂಜಿ 10-15 ಜನ ಇರ್ತೀರಿ ಅಪ್ಪಗ ಡೆಸಿಬಲ್ 80-90 ಮಿತ್ತು ಹೋಗುಂಟು ಬಂದಲೆ ಅಂಚಂದ ನಮಕ್ ಪಗೆಂಡ್ 50 ಡೆಸಿಬಲ್ ಬೈ ಪಗೆಂಡ್ 55 ಡೆಸಿಬಲ್ ಬೈ 50 ಡೆಸಿಬಲ್ ಸೌಂಡ್ ಪವರ್ ಬಂದು ಇಂಚ ಪಲ್ಲೆ ದಯಪಂಡ ಇತ್ತ ಮೂರು ನಮ್ಮ ಒಂಜಿ 1,000-2,000 ಜನ ಸೇರ್ದ ಎಂಕುಲು ಮುರಣಿ ಮನೆಗೆ ಕೊಡ್ದಾಗೆಲ್ಲ ಮಾತ MLA ಆದಪ್ಪು MP ಆದಪ್ಪು ನಮ್ಮ ಸ್ಪೀಕರ್ ಸರ್ ಆದಪ್ಪು ಅದು ಹೋಮ್ ಮಿನಿಸ್ಟರ್ ಅದು ಬಾಡಗೆ ಏನೇನು ಎಂಕುಲು ಒಂಜೆ ಎಂಕುಲು DJ ಪಾಡ ಪಂಡಿಜಿ ಬೊಕ DJ ಒಂದು ಕನ್ಫ್ಯೂಷನ್ ಉಂಟು ಅವಲೇ ಅನ್ಪಂಪೆ ಬಂದುಲೆ ಎಂಕುಲು ಸೌಂಡ್ ಬಾಡಿಗೆ ಕೊರ್ಪುನಾಗಲು ಎಂಕುಲು DJ ಪ್ಲೇ ಮಾಡ್ಪುನಾಗಲು ಆಗ್ತದೆ ಮಾಡ್ತದೆ ಅರ್ಥ ಮಾಡ್ಪ್ಲೇ ಇತ್ತ ತುಲೆ DJ ಗೆ ಸೌಂಡ್ ಮೂರು ಬೇಸ್ ಒಂದು ವಿತ್ ಟಾಪ್ ಉಂಟು ದುಲ DJ ಗಳ ಯೂಸ್ ಮಾಡ್ಕೋ ಎಂಕುಲು ಆರ್ಕೆಸ್ಟ್ರಾಗಳ ಯೂಸ್ ಮಾಡ್ಕೋ ನಾಟಕಗಳ ಯೂಸ್ ಮಾಡ್ಕೋ DJ ಬಂದು ಬೇತೇನೆ ಸ್ಪೀಕರ್ ಇಚ್ಚಿ ಐಟೆ ಬರ್ತೀನಿ ಆಂಡ ಐಟೆ ನಮ್ಮ ಎಂಚ ಪ್ಲೇ ಮಾಡ್ಬೋದು ಎಂಚ ಬರ್ಬೋದು ಇದೇನು ಮೈಕದ ಪಾತ್ರ ಇರೋದಿಲ್ಲ ಅಂಚ ಅದು ಮೈಕದ ಬರೋದುಂಟು ಮುರಾನಿ ನಮಕ್ ಉರುವಾಡು ಸೌಂಡ್ ಉಂತ ಇದೆ 6 ಗಂಟೆ ಎಂಕುಲು ಕೇಳಿ ಸೌಂಡ್ ಉಂತ ಇಲ್ಲ ಸರ್ ಎಂಕುಲು ಒಪ್ಪುವ ತಿರ್ತಿಟ್ಟು ಬೇಸಿತ್ತು ಅಂದ್ರೆ ಸೌಂಡ್ ಕೊನೆ ಇದೆ ಆಂಡ ಎಂಕುಲು ಕೇಳಿ 10 ಗಂಟೆ ಅಂತ ಟೈಮ್ ಕೊಡ್ತಾರೆ 6 ಗಂಟೆಗೆ ಎಂಚ ಕೊನೆ ಇದೆ ಸರಿ 6 ಗಂಟೆ ಕೊನಾಗ ಅಲ್ಪ ಇಂಕಲ್ಲ ಡಿಸಿಬಲ್ ಎಂಕ್ಲೆ ತೊಚ್ಪೋಯಾರ ಡಿಪಾರ್ಟ್ಮೆಂಟ್ ಎಂಕ್ಲೆ ಡಿಸಿಬಲ್ ತೊಚ್ಪಾಡಿತ್ತು ನಾನೀಗೆಲ್ಲ ಡಿಸಿಬಲ್ ಈತು ಪೋಂದುಂಡು ಒಂದು ಅವು ತೊಚ್ಪಾಯ್ತಾರೆ ಎಂಕ್ಲಿಗೆ ಏಕಾಏಕಿ ಕೊನೆ ರಂಚಂಡ ಇತ್ತ ನಮ್ಮ ರಾಜ್ಯ ಸರ್ಕಾರ ಅದಕ್ಕೂ ಜಿಲ್ಲಾ ಎಲ್ಲ ಅಷ್ಟೇ ಸೌಂಡ್ ಲೈಟ್ ಮಾಡಿ ಇಲ್ಲ ಯೂನಿಯನ್ ಉಂಟು ಯೂನಿಯನ್ ಬಂತಲ್ಲ ಜಿಲ್ಲಾಡಳಿತ ಈಗಲೇ ನನಗೆ ದಸರಾ ಮಿಂಚನಕ್ಕೆ ಏನೊಂದಿಲ್ಲ ಅವು ಬಂದು ನನ್ನ ಮದ್ದದ ಮನುಷ್ಯ ಸೌಂಡ್ ಮಾಡಿ 100 ಮೀಟರ್ ಪಿರಾವುಡ್ ಹಾಕೊಂಡು ಡಿಸಿಬಲ್ ಚೆಕ್ ಮಾಡ್ಕೊಡು ಹೌದೇ ಮಾಡ್ತೊಂದಿಚ್ಚಾರ ಒಲ್ಲ ಇದು ಮೇಂಟ್ ಸೌಂಡ್ ಸೀಸನ್ ಇಷ್ಟಪಡ್ಕೊಂಡು ಒಕ್ಕ ಅಮೃತ ಬರ್ಕೊಂಡು ಇನ್ನು ಅಮೃತ ವೈದ್ಯರಂತ ಪಂಡ್ರೆ ಇಷ್ಟಪಡ್ತಾರೆ. ವಿಶ್ವ ಹಿಂದೂ ಪರಿಷತ್ತು ಇಲ್ಲಿ ಕಲಾ ಧರ್ಮ ನೇಮ ಮಾಡ್ಕೊಂಡೊಂಡಿದೆ ದಾದಾ ಮಂಡ ಎಂಕ್ಲೆ ಗೊತ್ತಿತ್ತೀಚೆ ಕಲ ಕುಟುಂಬದ ಕುಟುಂಬ ಓದೋರು ಇಲ್ಲ ಶಾಮಿಯಾನದಕ್ಕೂ ಕಲ ಕುಟುಂಬ ಅಂತ ಎಂಕ್ಲೆಗಿರಿ ಗೊತ್ತಾಯಿತು ಪೂತಕ್ಕೂ ಕುಟುಂಬ ಅಂತ ಎಂಕ್ಲೆಗಿರಿ ಗೊತ್ತಾಯಿತು ಬೇತೆ ಬೇತೆ ಕ್ಷೇತ್ರಕ್ಕೆ ಸೇರಿದಿನ ಕೊಡು ಎಂಕಲ್ ಪೂರ ಒಂಚೆ ಕುಟುಂಬದ ಒಂದು ತೋಜಾದ ಕೊಡ್ದಿನ ಪ್ರಪ್ರಥಮ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಅದಕ್ಕೋಸ್ಕರ ಈಗ ಶುರುವಿಂದೇನು ಆಲೋಚನೆ ಮಾಡ್ತೀನ ಆತ್ಮೀಯರೇನ ಶರಣ್ ಪಂಪಲ್ ಬೊಕ್ಕ ಪ್ರಕಾಶ್ ಅಣ್ಣಗೆ ಅಂಚನೆ ಪುರುಷೋತ್ತಮಣ್ಣಗೆ ಮತ್ತೆ ವಿಶ್ವ ಹಿಂದೂ ಪರಿಷತ್ ಪೂರ ಬಂಧುಲೆಲ್ಲ ಕಲಾ ಬಂಧುಲೆನ ಪರವಾದ ಉಡದಿನ ಸೊಲ್ಬೆಲೆನ ಸಂತವಾದ ಇನಿ ಎಂಕ್ಲೆ ಗೊತ್ತಾಣ ರೋಷನ್ ರೆನಾಲ್ಡನ ಎನ್ನ ಕುಟುಂಬದ ಏನೊಂದು ಇನಿ ಗೊತ್ತಾಯಿತು ಅದರಿಂದ ಯಾರೇನು ಎಗೇನ್ಸ್ಟ್ ಬಂದು ತೂನಗೆನ್ನ ಕುಟುಂಬದ ಅರ್ಲ ಬೈದರಿಗೆ ಅಲ್ಲಿ ಕೈಕೊರಿಯರಿ ಎಂಕೀಗ ಅದಕ್ಕೆಲ್ಲ ಎಂಕೆಲ್ಲ ಸಂಬಂಧ ಉಂಟು ಕಷ್ಟ ಬಂದಾಗ ಕುಟುಂಬದ ಪೂರ ಒಟ್ಟಾವಡು ಬೊಂಬೈನ ದಿನ ಎಲ್ಲ ಬರೋದು ದುಬೈನ ದಿನ ಎಲ್ಲ ಬರೋದು ಮತ್ತೆ ಮಂಜಿ ಸಾಕ್ಷಿ ಮಾಡ್ತದೆ ಇನ್ನಿತ ಈ ಕಾರ್ಯಕ್ರಮ ಭಾರಿ ಬೇಜಾರವನ್ನುಂಟು. ಈ ವರ್ಷ ನಮ್ಮ ನಾಟಕ ಯಕ್ಷಗಾನ ಒಂದು ಪೂರ ಉಂಟುದುಂಟು ಬರ್ಪಿ ವರ್ಷ ಪೇಪರ್ದ ಕಾಸವಾಡ ಪೇಪರ್ ಕೊರಲೆ ಪಂಡ 100 ಡಿಸಿಬಲ್ ಬಂದ ಪೇಪರ್ದ ವಿಷಯ ಒಯ್ತುಕೊಂಡು ಪುನಂಚಿನ ದಿನ ಬರೋ ಸಾಧ್ಯತೆ ಉಂಟು. ಪೇಪರ್ದಾಗಲ ಜೋರು ಗಟ್ಟಿಡು ಪಾತ್ರ ಅಂಚಿನ ದಿನ ಬರು
ರಂಗಭೂಮಿದ ಬಗ್ಗೆ ಯಾರು ಪಂಪೆ, ಸೌಂಡ್ ಬಗ್ಗೆ ಯಾರು ಪಂಡೇರು, ಯಕ್ಷಗಾನದ ಬಗ್ಗೆ ಸತೀಶ್ ಅಣ್ಣೆ ಪಂಡೇರು. ಟೌನ್ ಹಾಲ್ ನಾಟಕ ಅನ್ನಾಗ ಟೌನ್ ಹಾಲ್ ನಾಟಕ ಉಂಡ ಇಚ್ಛ ಅಂತ ಎರೆಗಳ ಗೊತ್ತಾ ಒಂದಿಚ್ಚಿ ದಯಪಟ್ಟ ಟೌನ್ ಹಾಲ್ದ ಊಲಯೇ ಎಂಕ್ಲಿಗೆ ಒಂಜಿ ಫ್ಲೆಕ್ಸ್ ಪಾಟ್ ನಚ್ಚಿನ ಅಧಿಕಾರವನ್ನು ಎಂಕುಲಿನಿ ಕಳೆಯೊಂದಾಗ್ತದೆ. ನಾಟಕ ಅಂದದ್ದು ಒವೇ ಕಾರ್ಯಕ್ರಮ ಅನ್ನಗಲ್ಲ ಟೌನ್ ಹಾಲ್ದ ಊಲೈಟ್ ಕಂಪೌಂಡ್ ಊಲೈಟ್ಲ ಫ್ಲೆಕ್ಸ್ ಪಾಟ್ ಐತಿ ಅಂಚಿನ ಒಂಜಿ ಒಂದಿನ ಗಮನ ಆಗದಿದ್ದ ನೋಡಿ ಶಾಸಕರ ಅಂಚಿನ ಪೂರ ಮುಲ್ಪಡ್ದು ಈಗ ಸ್ಟಾರ್ಟ್ ಆಗ್ತದೆ ಪ್ರಾಬ್ಲಮ್. ಇನ್ನೇ ಕೋಡೆ ಬೊಂಬೈಡು ಮಿರಾ ರೋಡ್ ಯಕ್ಷಗಾನ ಅರ್ಧೋಡು ಅಂತಾರೆ ಚಂಡೆ ಮದ್ದಲ ಇಚ್ಚಂದೆ ಯಕ್ಷಗಾನ ಕಂಪ್ಲೀಟ್ ಆಣ ದುಂಬೆ ಹೆಚ್ಚಿನ ಉಂಡ ಪ್ರೇಕ್ಷಕರು ಪಿರತು ಒಂದಿತ್ತೀನಿ ಎಂಜಿನ ಅಂದ್ಕೊಂಡ ಮಹಿಷಾಸುರ ಏಪ ಬರ್ಪೆ ಅಂತ ಮಾಡು ಇನ್ನು ಪಿರತು ಪಿನ್ ಪೊಲೀಸ್ ತಕ್ಕ ನಡುಡ್ದು ಏಪ ಬರ್ಪೆ ಅಂತ ಮಾಡೋದು ನನ್ನ ಜೀವನೋಡು ಯಾನು ಏಪಲ್ಲ 37 ವರ್ಷದ ಅನುಭವ ರಂಗಭೂಮಿದ ಅನುಭವ ನಾಟಕದ ಪೇಮೆಂಟ್ ನಾಟಕ ಸ್ಟಾರ್ಟ್ಅಪ್ ದುಂಬೆಗೆ ಏನೊಂದಿತ್ತೀಚಿ ಇತ್ತಕ್ಕೇನು ನಂಚಿನ ಪರಿಸ್ಥಿತಿ ಬೈದದ್ದು ಅಲ್ಲ 4 ಸೀನ್ ಒಪ್ಪನಾಗ ಬಂದು ಮಾಡ್ತಾರೆ ಪೇಮೆಂಟ್ ತಿಕ್ಕುಜ ಅಂತ ಮಾಡೋದು ಅಂಚಿನ ಒಂದು ಸ್ಥಿತಿ ಮಾಡಿದ ಬೊಕ್ಕ ಫುಲ್ ಘಟ್ಟ ಪ್ರದೇಶಕ್ಕೆ ಹೋಗಿ ದಯಗದ ಮಠ ಬಾಳೆಹೊನ್ನೂರು, ಕಳಸ, ತೀರ್ಥಹಳ್ಳಿ, ಕೊಪ್ಪ, ಗೋಕರ್ಣ ದಯಮಾಡಿ ಅವರು ಈ ಪ್ರಾಬ್ಲಮ್ ಇಚ್ಚಿ ಅಂಚದ ಅಂಚಿಯೇ ಬಂದೊಂದಿಲ್ಲ ಘಟ್ಟಗೆ ದಾನ ಮಾಡ್ತಾರೆ ಉಪಾಯ ಹೆಚ್ಚು. ತುಳುನಾಡು ಒಂಜಿ ಪ್ರಯೋಗ ಶಾಲೆ ಆತನಂದು ಕೂಡ ಒಂದು ವಿಡಿಯೋ ತೂತ ಈ ಪೂರ ನೆಕ್ ತುಳುನಾಡಿನ ಪ್ರಯೋಗ ಶಾಲೆ ಅದು ಉಪಯೋಗ ಮತ್ತೊಂದಿಲ್ಲ ಬೊಕ್ಕ ದೇಶಾದ್ಯಂತ ಒಂದಿನ ಕಾರ್ಯಾಚರಣೆ ಮಲ್ಪೇರು ಪಂಪನ ಒಂಜಿ ಒಂಜಿ ಸಂಶಯ ಬರೋದು ಒಂದು ಮೂಲ ಫಸ್ಟ್ ಆರಂಭ ಮುಲ್ಪ ನಮ್ಮ ಜಿಲ್ಲೆದ ಸಾಂಸ್ಕೃತಿಕ ಲೋಕವನ್ನು ಕೆರೆ ಮದ್ದದಿನ ಚಿಂತನ ಒಂಜಿ ಪಿತೂರಿಂದ ಬರೋದು ರಂಗಭೂಮಿ ಆವಡು, ಯಕ್ಷಗಾನ ಆವಡು, ಸಂಗೀತ ಕ್ಷೇತ್ರ ಆವಡು, ಜಾದು ಆವಡು ನಮ್ಮ ನೆಟ್ಟು ಮಾತಿಟ್ಲ ಪುದರ್ ಮಲ್ತ ಪೂರೆಟ್ಲ ಪಂಡ ಇಲ್ಲಿ ಕರ್ನಾಟಕ ರಾಜ್ಯೋಡು ಎತ್ತೋ ಚಿತ್ರಮಂದಿರವನ್ನು ಈ ವರ್ಷ ಬಂದಾಪೆ ನಡೀತದೆ. ಚಿತ್ರ ರಂಗ ಇಲ್ಲಿ ಕಂಪ್ಲೀಟ್ ಸೋತು ಓದಿತ್ತದೆ ಅಂಡ ನಮ್ಮ ಜಿಲ್ಲೆದ ಒಂದು ಜವನಿನ ಸೇರಿದು ಕರ್ನಾಟಕ ರಾಜ್ಯದ ಎತ್ತೋ ಚಿತ್ರಮಂದಿರ ಬಂದಾವಣೆ ಅಂತ ಸಾಧನೆಯನ್ನು ಮಲ್ದೆ ನಮ್ಮ ಎತ್ತೋ ಚಿತ್ರಮಂದಿರದಲ್ಲಿ ಅಂತೇಳಿ ಕನ್ನಡ ಚಿತ್ರರಂಗ ಹೊರಿಯೋಡು ನಾಡ ದಕ್ಷಿಣ ಕನ್ನಡ ಜಿಲ್ಲೆದಕ್ಕೂ ಒಂದು ಆಜಿ ಸಿನಿಮಾ ಮತ್ತು ಎಂಕನ ಚಿತ್ರಮಂದಿರ ಹೊರಿಯೋಡು ಮಲ್ತು ನಮ್ಮ ಈತ ಸಾಧನೆ ಮಲ್ತ ಅಂಡ ಈ ಸಾಧನೆದ ವ್ಯಕ್ತಿ ಕೊಡಲು ಬೂರೊಂದೇ ಉಂಟು ಜನಪ್ರತಿನಿಧಿನ ಕಂಡ ಒಂದು ವಿನಂತಿ ಮಾಡ್ಕೊಂಡಿಲ್ಲ ಅಂತ ಅದನ್ನು ಬಂದ ನಿಖುಲ್ ಎಂಕಲ ನಾಟಕ ಅನ್ನಗ ಯಕ್ಷಗಾನ ಅನ್ನಗ ಮತ್ತು ದೀಪ ಬರ್ತವ ಎಂಕಲ್ಲ ನಿಖಲ್ಲ ಬಕ್ಕ ಜನಕಲ್ಲ ಸಂಪರ್ಕ ಈ ಲೆಕ್ಕಡೆ ಎಂಕಲಿಗೆ ಜಾಸ್ತಿ ಆಗೋದಿತ್ತಂಡು ಆ ದೀಪ ತೆಕ್ಕೊಂದುಂಡು ಮಾತ್ರ ಬರತ್ತಣ್ಣ ನಿಖಲ ಮಾತಾಡೋ ಬಂದು ಆ ದೀಪ ತೆಕ್ಕೊಂದುಂಡು ನನ್ನ ನಿಖಲೆ ನಿಖಲು ಫ್ಲೆಕ್ಸಿದೆ ತೂಪು ನಂಚಿನ ದಿನ ಬರೋ ನಿಖಲೆಗಳ ಸಂಪರ್ಕನೇ ಇಚ್ಚಿ ನಮ್ಮ ನಾಟಕದ ಯಕ್ಷಗಾನದ ಮೂಲಕ ಒಂದು ವೇದಿಕೆ ತಿಕ್ಕೊಂದಿತ್ತ ಸಭಾ ಕಾರ್ಯಕ್ರಮ ನಾನು ಆಯತ್ನ ಇಚ್ಚಿ ನಾಟಕ ಇತ್ತನ 7 ಗಂಟೆ ನಾಟಕ ಸ್ಟಾರ್ಟ್ ಮಾಡಲೇ 1 ಗಂಟೆದಲ್ಲಿ ಮುಗಿಪುಲೆ ಮಲ್ಪನ ದಿನವ ಬರ್ಪಿನ ಸಾಧ್ಯತೆ ಉಂಟು. ಸಭಾ ಕಾರ್ಯಕ್ರಮ ಇಚ್ಚಿಡ ಒವೇ ಕಾರ್ಯಕ್ರಮ ಆಯ್ದ ಸಾಧ್ಯನೇ ಇಚ್ಚಿದ ಬಟ್ ಒವೇ ಕಾರ್ಯಕ್ರಮ ಆವಡು ನಾಡ ಅಲ್ಪ ಸಭಾ ಕಾರ್ಯಕ್ರಮ ಅಗತ್ಯ ಒಪ್ಪುಂಡು ದಾನಿಲೆಪ್ಪಡು ಆ ಕಾರ್ಯಕ್ರಮದ ಆಯೋಜಕರೆಲ್ಲಪ್ಪಡು ಇಂಚಿನ ಪೂರ ನೆಟ್ಟು ಸಾಂಸ್ಕೃತಿಕ ಲೋಕಕ್ಕೂ ಮಲ್ಲ ಪೆಟ್ಟು ಪೂರ್ಣಂಚಿನ ಸಾಧ್ಯತೆ ಖಂಡಿತವಾದ ಉಂಟು. ನಾನು ಒಂಚು ಬಂದ್ರೆ ಈತ ನೆಟ್ಟ ನಮ್ಮ ಒಗ್ಗಟ್ಟಿತ್ತು ಆ ಒಗ್ಗಟ್ಟನ್ನು ಎಂಗಳಿಗೆ ಒಟ್ಟು ಮಾತು ಕೊರಿಯರು ವಿಶ್ವ ಹಿಂದೂ ಪರಿಷತ್ತು ಒಂದು ಈತೆ ಜನ ಆಗುತ್ತೆ ಶರಣ ಒಂದು ಈತೆ ಜನ ಆಗುತ್ತೆ ಒಂದೊಂದು ತಂಡೋಡು 10-15 ಜನ ಮಾತಾವೇದ ಮಾತೆಲ್ಲ ಸೇರಿದ ಮೂರು ವಿಧಯ ಮಟ್ಟದ ಜಾಗೆ ಒಪ್ಪಂದ ಆತೆ ಕಂಡ ಶಕ್ತಿ ಉಂಟು ಈ ಒಗ್ಗಟ್ಟು ಇಂಚನೆ ಒಪ್ಪಂದ ಬಯಕು ಅದನ್ನು ಪಂಡ ನೆಕ್ಕೊಂದು ತಾರ್ಕಿಕ ಅಂತ್ಯ ತಿಕ್ಕು ನಡೆ ಮಟ್ಟ ನನ್ನವರ ಸಭೆ ಆಡಲ್ಲ ನನ್ನವರ ನೆತ್ತ ಬಗ್ಗೆ ಹೆಚ್ಚಿನ ಚರ್ಚೆ ಇತ್ತು ನನ್ನ ಪೂರೆಲ್ಲ ಸೇರಿದೆ ಧರ್ಮ ನೇಮ ಇನ್ನು ಪೂರ ಕುಟುಂಬದ ಸೇರಿದ ಅಕಲ್ಲ ತಂಡೊಡ್ದು ಅಕಲು ಮುಡಿಪು ಕಟ್ಟಿದೆ ಪೂರೆಲ್ಲ ಒಂದೊಂದು ಸರ್ ನಾನು 500 ರೂಪಾಯಿ ಪಾಡ್ದಲ್ಲಿ ಒಣಸ್ತ ವ್ಯವಸ್ಥೆನ ಬಂದಿದೆ ಮುಡಿಪುಲ ಕಟ್ಟದಾದ ಅಂಚಾದ ಈ ಧರ್ಮ ಫಲ ಖಂಡಿತವಾದ ತಿಕ್ಕೊಂಡು ತುಂಬುದಾದ ಮಲ್ಪಟ್ಟು ಬಂದ್ಬಿಟ್ಟು ಮಾಡಿ ಮೀಟಿಂಗ್ ಮತ್ತೆಲ್ಲ ಹಿರಿಯರು ಸೇರಿದೆ ಚರ್ಚೆ ಮಾಡಿದ್ರೆ ಆ ಚರ್ಚೆದಲ್ಲಿ ಪೋಡು ನಾಡ ಸಾಂಸ್ಕೃತಿಕ ಲೋಕಕ್ಕೆ ಬೈದಿದೆ ಕತ್ತಲೆ ನಮ್ಮ ಗಿಡತ್ತು ದೂರ ಮಲ್ಪಲ್ಲಿ ಅಂತ ಬಂದರೆ ಇಷ್ಟಪಡಿದೆ ಮೋಣೆ ಪಟ್ಟೆ ಗಗ್ಗರ ಕಟ್ಟಡಗನೇ ಪೊಲೀಸ್ ತಗೊಳ್ಳಿ ಮತ್ತೆ ಗಗ್ಗರ ಗಿಪ್ಪವನ ದಿನ ಬಂದು ಕೆಂಡ ಸೇವೆ ಗೆಂಡ ಬೆಚ್ಚಾನಾಗ ರಾತ್ರಿ 12 ಗಂಟೆ ಆಗೋದು ಅಪ್ಪಾಗ ಮತ್ತೆ ಗೆಂಡ ಸೇವೆ ಉಂತಲೆ ಮಾಡ 2 ಉಂತಾಲೆ ಬತ್ತಿನ ಕಡೆ ಗೆಂಡೋಗ ನುಗ್ಗದು ಪಾಡಿನ ದಿನವ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ ಸಾಧ್ಯತೆ ಒಂದೊಂದು ಬಂದು ಅಂಚಿನ ದಿನ ಬರಂದಿಲ್ಲಕ ಜಿಲ್ಲಾಡಳಿತ ನೆಕ್ಕೊಂದು ಸೂಕ್ತವಾದ ನ್ಯಾಯ ಒದಗಿಸೋದಕ್ಕೆ ಈ ಮೂಲಕ ನಟ್ಟೊಂದು ಎರಡು ಪಾತ್ರ ಮುಗಿಪ ಸೊಲ್ಲ ವಿಷಯ ವಿಶ್ವ ಹಿಂದೂ ಪರಿಷತ್ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂ ರುದ್ರಭೂಮಿ ರಸ್ತೆ ಮಂಗಳೂರು ರಿಗೆ
ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು. ನಮ್ಮ ಮುಂದುಗಡೆ ಎಲ್ಲ ಶಾಸಕರು ಕೆಳಗೆ ಕೂತಿದ್ದಾರೆ. ನಮಗೂ ಕೂಡ ಸಂಶಯ ಬರ್ಬೋದು, ಯಾಕೆ ಅವರು ವೇದಿಕೆಯಲ್ಲಿ ಕೂತಿಲ್ಲ ಅಂತ. ಅಂದರೆ ಅವರೆಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ನೋವನ್ನು ನಮ್ಮ ಈ ಮನವಿಯ ಮುಖಾಂತರ ಇವತ್ತು ಅವರಿಗೆ ಕೊಡಲಿಕ್ಕಿದ್ದೇವೆ. ನಾಳೆ ಅವರು ನಮ್ಮನ್ನು ಅಧಿಕಾರಿಗಳಲ್ಲಿ ಮಾತಾಡಿಸ್ತಿದ್ದಾರೆ. ಅದನ್ನು ಅವ್ರು ಹೇಳ್ತಾರೆ ಮೇಲೆ ಬಂದು. ಅವರು ನಾನು ಓದಿದ ನಂತರ ಅವರೆಲ್ಲ ಶಾಸಕರು ಮೇಲೆ ಬಂದು ನಮ್ಮೆಲ್ಲ ಪ್ರಮುಖರ ಕೈಯಲ್ಲಿ ಈ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಪ್ರಥಮವಾಗಿ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲಿಂದ ನಾನು ಪ್ರಣಾಮವನ್ನು ಹೇಳ್ತೇನೆ. ಯಾಕಂದ್ರೆ ನಮಗಾಗಿ ಅವರೆಲ್ಲರೂ ಕೆಳಗೆ ಕೂತು ಇವತ್ತು ನಮ್ಮೊಂದಿಗಿದ್ದಾರೆ. ನಮಗೆ ಬೆಂಬಲವನ್ನು ಕೊಡಲಿಕ್ಕೆ, ಶಕ್ತಿ ಕೊಡಲಿಕ್ಕೆ ಎಲ್ರಿಗೂ, ಎಲ್ಲ ಶಾಸಕರಿಗೆ ವಿಶೇಷವಾಗಿ ಈಗ 5 ಜನ ಕಾಣ್ತಾ ಇದ್ದಾರೆ. ಬಾಕಿಯವರು ಬಳಿ ವೇದನ್ ಇದ್ದಾರೆ, ಭರತನ್ ಇದ್ದಾರೆ, ಒಣತನ್ ಇದ್ದಾರೆ, ರಾಜೇಶನ್ ಇದ್ದಾರೆ, ಭಗೀರಥಕ್ಕೆ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಈ ಹೋರಾಟದಲ್ಲಿ ಅವರು ಕೆಳಗೆ ಕೂತು ನಮಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮನವಿಯನ್ನು ಓದ್ತೇನೆ, ಆಮೇಲೆ ಎಲ್ಲರೂ ಮೇಲೆ ಬರಬೇಕು. ಎಲ್ಲ ನಮ್ಮ ಹಿರಿಯರು ಆ ಮನವಿಯನ್ನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಒತ್ತು ಕೊಡ್ಲಿಕ್ಕಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರ ಬಗ್ಗೆ ಹೇಳಬೇಕು. ಸಂಸದರು ಮೊನ್ನೆ ಹೇಳಿದ್ದಾರೆ ಇವತ್ತು ಉಪರಾಷ್ಟ್ರಪತಿ ಚುನಾವಣೆ ಇದೆ, ಹಾಗಾಗಿ ನಾನು ಇವತ್ತು ಇಲ್ಲ, ನಾಳೆಯಿಂದ ನಿಮ್ಮೊಂದಿಗೆ ಇದ್ದೇನೆ ಎನ್ನುವಂತ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ನಾಳೆ ಇದ್ದಾರೆ ನಮ್ಮೊಟ್ಟಿಗೆ, ಹಾಗಾಗಿ ಅವರು ಇವತ್ತು ಇಲ್ಲ. ಮಾನ್ಯರು, ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಮೆರವಣಿಗೆ, ಯಕ್ಷಗಾನ, ನಾಟಕ, ದೈವಕೋಲನೆ, ನೇಮ, ಭರತನಾಟ್ಯ ಇತ್ಯಾದಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಾಗಿನ ತೊಂದರೆಗಳನ್ನು ನಿವಾರಿಸಿ ಈ ಮೊದಲಿನ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡಲು ಈ ಮನವಿ. ದಕ್ಷರಿದ್ದಾರೆ ಎಲ್ಲ ಶಾಸಕರು ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಬರಬೇಕು. ಎಲ್ಲರಿಗೆ ಜನಾಗ್ರಹ ಸಭೆಯಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈಗ ಮನವಿ ಪತ್ರವನ್ನು ಸಲ್ಲಿಸುವಂತಹ ತುರ್ತು ಈ ವೇದಿಕೆಯಲ್ಲಿ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಲೇಬೇಕು. ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆ ಇಪ್ಪುನಂಚಿತ್ತಿನ ಎದುರಿಪ್ಪುನಂಚಿತ್ತಿನ ಮಾತ ತುಳುನಾಡದ ಒಂಜಿ ಕುಟುಂಬದ ಆ ತುಳುವಪ್ಪೆನ ಮೋಕದ ಜೋಕುಲಿಗೆ ಮಲ್ಲ ಸೊಲ್ಮೇಲೆನ ಸಂದೈತನಂತದ್ದು ಸೀದಾ ವಿಷಯ ಪನ್ಪುಡು ನಂಡ ಪಿರೌಡು ಸೌಂಡ್ ಇಜ್ಜಾಂಡ್ ದುಂಬು ಸೌಂಡ್ ಇಜ್ಜಾಂಡ್ ಇತ್ತೆ ಈ ಸ್ವರ ಸೌಂಡ್ ದಾಯಗಿಂದ ಕೇಂಡ ಯಾನು ಒಂಜೆ ವಿನಂತಿ ಮಲ್ಪುನು ಜಿಲ್ಲಾಡಳಿತಡ ಮಾತ ಜಿಲ್ಲಾಡಳಿತ ನಡಪುನಂಚಿತ್ತಿನ ಮಾತ ಕಾರ್ಯಕ್ರಮಗಳಿಗೂ ಸ್ವರ ಗೊಳುಪುನು ಉಂತವೆ ಅಪಗೆ ಎಂಕುಲು ಮಾತ ವಿಭಾಗಗಳ ರಂಗಭೂಮಿಗ ಅವಡ ಮಾತೆಕ್ಕಲ ಎಂಕುಲು ಉಂತಾವ ಸುರುನಿಕುಲು ಉಂತಾನೆ ಅಪಗೆ ಎಂಕುಲು ಉಂತಾವ ರಡ್ಡನೆ ವಿಷಯದಾದ ಕೇಂಡ ನೆಕ ಪೂರ ಕಾರಣ ಎಂಕಲ್ಡೆಡ್ಡ ಗಟ್ಟಿದ ನಮ್ಮ ನಾಯಕರ ನಕಲುಲ್ಲೆ MLA ನಕಲುಲ್ಲೆ ವಾ ವಿಭಾಗಗಳ ಒಂಜಿ ಮುಖ್ಯಮಂತ್ರಿ ಆಯರೆ ಉಪಮುಖ್ಯಮಂತ್ರಿ ಆಯರೆ ಒಂಜಿ ಸಂವಿಧಾನ ನಡಪೇರ ತಾಕತ್ತಿತ್ತಿನ ಚಿತ್ತಿನ ರಾಜಕಾರಣಗಳು ನಮ್ಮ ಟುಳ್ಳೆ ನಮ್ಮ ಒಂದು ಮಂಗಳೂರು ಜಿಲ್ಲೆ ಅವರು ತುಳು ರಾಜ್ಯ ಅವರು ನಮನೆ ಆಡೋರು ನಮನೆ ಆಡಿ ಅದನ್ನ ಮಾತ್ರ ತುಂಬದ ದಿನಕ್ಕೂ ನಮ್ಮ ರಾಜಕಾರಣಗಳ ಎಂಚಿನ ನಮ್ಮ ನಾಯಕರಗಳ ಪಾತ್ರವನ್ನು ತಂಟು ಬರುತ್ತೆ ಅಕಲಿಗೆ ಸರಿಯಾಗಿ ಉತ್ತರದಿಕ್ಕೆ ಖಂಡಿತ ಸಾಧ್ಯ ಉಂಟು ತಾಯಿಗೆಂಡ ಏಪ ತುಳು ರಾಜ್ಯ ಆಪುಂಡ ಆನಿ ಮಾತ್ರ ನಿಕ್ಕೆ ಸರಿಯಾಗಿನ ಉತ್ತರದಿಕ್ಕರೆ ಸಾಧ್ಯ ಮೂಜಿನದಾದ ನಮ್ಮ ಪಂಪ ನಮ್ಮ ಮಹಾತ್ಯೆಲ್ಲ ಕಟ್ಟುವ ಪ್ರಾಮಾಣಿಕವಾದ ಟ್ಯಾಕ್ಸ್ ಕಟ್ಟುವ ಮೂಲ ನಂಗೆ ಬಂದರುಂಡು ವಿಮಾನ ನಿಲ್ದಾಣ ಉಂಡು ನಂಗೆ ಬೆದ ಕಂಪನಿಗಳಿಗೆ ನಮ್ಮ ನೆಲ ಕೊಡ್ತಾ ಅಂಡ ಈತ ಮಾತ ಅಧಿಕಾರಿಗಳು ಮತ್ತು ಮುಕ್ತ ನುಪ್ಪು ನೀರು ತಿಂದದು ಮುಲ್ದ ಸಂಸ್ಕೃತಿಗೆ ವಿರೋಧ ಮಲ್ಪೇರಂಡ ಎನ್ನ ಮೋಕಿದ ತಂಗಡಿ ಭಾಗೀರಥಿ ಮುರುಳ ಬನ್ನ ಪಾತ್ರನ ಮೂಲ ಪಟ್ಟಿ ಮಲ್ತು ದೀದಿತ್ತೆ ದಾದಗೆಂಡ ಡಾಕ್ಟರ್ ಇಂಜಿನಿಯರ್ ಆಪಿನತ್ತೆ ನಮ್ಮ ಏಪ IAS IPS ಆದ ನಮನೆ ಆಳುವನ ಅಪಗ ಮಾತ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಲ್ಪರೆ ಒಬ್ಬರಿಗೆ ಧೈರ್ಯ ಬರ್ಪುಜಿ ನಮಗೆ ಗಟ್ಟಿಡುತ್ತಾರೆ ಖಂಡಿತ ಸಾಧ್ಯತೆ ಎಂದು ಮುಂದೇನ ಅರ್ಥ ಮಾಡ್ತಾನೆ ಅಕೇರಿದ ಪಾತ್ರ ದಾದಕೆಂಡ ತೋಡು ನಮಡ ತುಳುವೇರು ಬಂಡ ಮೆತ್ತರದ ಮನಸ್ಸು ಕೊಡು ನೇಪಾಳದ ಘಟನೆ ನಡತಿನ ಯೋಚನೆ ಮಲ್ಕೊಡು ಸರ್ಕಾರ ನೇಪಾಳ ನಡತಿನ ಘಟನೆ ಅವು ನಡತೀನಿ ಖಾಲಿ ಸಾಮಾಜಿಕ ಜಾಲತಾಣಗೂ ಅಕಲು ಧಕ್ಕೆ ಮಲ್ತೇರು ಇನ್ನೇಕಲ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಮಲ್ತಂಡ ನೇಪಾಳ
ನಡೆದಿನ ಘಟನೆಗೆ ಕುಟ್ಲನ್ನು ನಡೆತಂಡ ಇಕ್ಕಲು ಒನೆಯತ್ತ ಮನೆ ಖಂಡಿತವಾದ ಸರ್ಕಾರ ಜಿಲ್ಲಾಡಳಿತ ಯೋಚನೆ ಮಲ್ಪಡು ಕೈಟ್ ನಂಬಿಕೆ ಕೊರ್ರೆ 10 ನಂಚಿತ್ತನ ಕರ್ಸಲೆ ಎಂಕಲ ಕೈಟ್ ನಂಬಿಕೆ ಕೊರ್ರೆ 10 ನಂಚಿತ್ತನ ಕರ್ಸಲೆ ದೈವಾರಾಧನೆ ಏಪಲ ಬಂತಿನಿ ತಾಡಿಯರ್ದ ಕೊಂಬುಬೆಲ್ ಪಡೆ ತೊರ್ತಿಯರ್ದ ಕಾರ್ಕಡಪಯೆ ಮೋನೆ ಪರಂಕಂದ ಬೆರಿ ಪೂಜು ನಂಚಿತ್ತನ ದೈವಾರಾಧನೆ ಏಪ ಕಲಾವಿದರನ ನಲಿಪುನ ನವಿಲದ ಕಾರಣ ಬಲಿ ಬೆರೆತು ಪರ ಬಲಿಪುನ ಎರುಕುಲ್ನ ಬೆರಿಕ್ ನೋತುನಕಲ ಸೊಂಟ ಬಲಿ ಬೆರೆತು ಪರ ಇಂಚಿತ್ತಿನ ಒಂದು ವಿಶೇಷವಾಗಿ ನಂಚಿತ್ತನ ತುಳುನಾಡದ ಸಂಸ್ಕೃತಿನ ಬಲಿ ಬೆರೆವಿನ ಪ್ರಯತ್ನ ಬರ್ತನ ನಂಡ ಕೈಕ ಮುದ್ರೆ ದೀಪ ನಂಚಿತ್ತನ ದೈವಾರಾಧಕರು ಆ ವಿಭಾಗದ ಬರ್ತದೆ ವಿಶ್ವ ಹಿಂದೂ ಪರಿಷತ್ ಇನಿ ಮಾತ ಕಲಾವಿದರನ್ನು ಒಂಜಿ ಕುಬಲಡಿ ಕೂಟ ಬಾರದಂಡು ನಿಖಲ್ನ ಬೆರಿತ ಪಿರವಡು ಎಂದು ನಿಖಲ್ನ ಒಟ್ಟಿಗೆ ಏಪಲವುಲ್ಲ ಮಾತ ಕಲಾವಿದರೊಟ್ಟಿಗೆ ಉಳ್ಳ ಮಾತ ಸಂಸ್ಕೃತಿ ರಕ್ಷಣೆ ಮಲ್ಪನಕಲ್ಲ ಒಟ್ಟಿಗುಲ್ಲ ಬಣ್ಮನಿಂಚಿತ್ತನ ಪಾತೆರನು ಯಾನ ಪಡ್ಡೊಂದು ಯೋಚನೆ ಮಲ್ಪಲೆ ಆನೆದ ಕಾರಣ ಬ್ರಿಟಿಷರು ನಂಗೆ ನಮ್ಮ ಧಾರ್ಮಿಕ ಆಚರಣೆಗೆ ಧಕ್ಕೆ ಮಲ್ತಿದ್ದಾರೆ ಅಂಚಾಣಿ ಗಾತ್ರ ಸಾರ್ವಜನಿಕ ಗಣೇಶೋತ್ಸವ ಬರ್ತೀನಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡತೀನಿ ನಮ್ಮ ಮದೀನೆಗಾಕಲು ಧಕ್ಕೆ ಮಲ್ತಿದ್ದಾರೆ ನಮ್ಮ ಆಚರಣೆಗಾಕಲು ಧಕ್ಕೆ ಮಲ್ತಿದ್ದಾರೆ ಅಂಚಾದ ಸುರುತ್ತ ಸ್ವಾತಂತ್ರ್ಯ ಹೋರಾಟ ತುಳುನಾಡು ನಡತೀನಿ ಇನ್ನು ನಮ್ಮ ಧಾರ್ಮಿಕ ಶ್ರದ್ಧೆಗೆ ನಮ್ಮ ಆರಾಧನಾ ಪದ್ಧತಿಗೆ ನಮ್ಮ ಸಂಸ್ಕೃತಿಗೆ ಏಪ ಧಕ್ಕೆ ಬರ್ಕೊಂಡ ಈತನೇಟ ಮೆತ್ತನ ಆದಿತ್ಯನ ಅಂಚೆತ್ತಿನ ಮರಿತ ಮಣ್ಣದ ನಮ ಸರ್ಪಲು ನಮ್ಮ ಜಿಡದೆತ್ತಿಜ ಬಣ್ಣದ ಅಂಡ ತುಂಬದ ದಿನಕಲೆಗೆ ಕಾಲಿ ಕಿಂಕುನತ್ತೆ ನಮ್ಮನ್ನು ಪೊಲ್ತು ಬಾಡಿನ ನಮ್ಮ ಸಂಸ್ಕೃತಿನ ಲಗಡೆಪ್ಪನ ಕಾಲ ಬರ್ಕೊಂಡು ನೆಟ್ ಜಾತಿ ಜನಾಂಗ ತುಯ್ಯರಬಲ್ಲಿ ರಾಜಕೀಯದ ಭೇದ ತುಯ್ಯರಬಲ್ಲಿ ಕಲಾವಿದರು ಪಂಡ ಇನಿತ ದಿನ ನಾಟಕದ ಕಲ್ನ ಬಂಜಿಗಾಕನು ಇನಿತ ದಿನ ಸಂಸ್ಥಕಲ್ನ ಬಂಜಿಗಾಕನು ಎಲ್ಲ ದಿನ ಪಾಪದ ದೈವ ನರ್ತಕರನ್ನ ಬಂಜಿಗಾಕುವೇನೆ ನಮ್ಮ ಪೀಂಗಂದಡಿಗೆ ನೀರು ಬಂದಾಗನೆ ನಮ್ಮ ಲಕ್ಕುದುಂತನತ್ತೆ ನಮ್ಮ ಮಂಡೆಗೆ ನೀರು ಬೂರ್ನಾಗನೆ ಸ್ವಲ್ಪ ಪೂರ್ಣ ಬಂದನ ಯೋಚನೆ ಮಲ್ತು ಜನ್ನಂಡ ತುಂಬುದ ದಿನಕ್ಕೇ ಇಂಚ ಬಂದೊಂದೊಂದು ಪ್ರಾಯೋಗಿಕವಾದ ಮೂಲ ಅನುಷ್ಠಾನ ಮಲ್ತದೆ ನಮ್ಮ ಸಂಸ್ಕೃತಿ ನಾಶ ಮಲ್ಪುನಂಚುತ್ತನ ವ್ಯವಸ್ಥೆ ಹಾಕೊಂಡು ಐಕ್ಯಬೋಡಾದ ವಿಶ್ವ ಹಿಂದೂ ಪರಿಷತ್ತಿಗೆ ಅದು ಕೋಟಿ ಕೋಟಿ ನಮಸ್ಕಾರ ಬಂತೆ ಕೋಟಿ ಕೋಟಿ ನಮಸ್ಕಾರ ಬಂತೆ ದಾಯ ಬಂದು ಮಾತನಿಗಳು ಕೇಳೋಡು ಎಂಕುಲು ದೈವ ನರ್ತಕಿರ ಮಾತ ಕಡೆ ಸಂಪಾದನೆ ಮಲ್ಪುವ ಇನಿವರೆ ಮುಟ್ಟೋ ಎಂಕುಲು ವಿಶ್ವ ಹಿಂದೂ ಪರಿಷತ್ ಹೋರಾಟದ ಪಿರಡು ವೈದ್ಯ ಅಕಲು ಬೆತ್ತ ಬತ್ನಾಕಲಿ ಸಮಸ್ಯೆ ಅನಾಗ ಎಂಕುಲು ವೈದ್ಯ ಪೊಣ್ಣು ಜೋಕಲಿಗೆ ಸಮಸ್ಯೆ ಅನಾಕಲು ಬೆರಿ ಬಂದ ಮೋನಗೆ ಎಂಕುಲು ವೈದ್ಯ ಎಂಕುಲು ವಾ ಕಲಾವಿದರ ನಿಕ್ಲಿಗೆ 10 ಪೈಸೆ ಕೊಡ್ತುಜ ಆಂಡ ಇನಿ ಕಲಾವಿದರಿಗೆ ತೊಂದರೆ ಅನಾಗ ನಿಖಲು ಒಟ್ಟಾದ ಇನಿ ಕುಬಲಟಿ ಉಂಟದರತ್ತ ನಿಖಿಲೆಗೆ ತುಳುನಾಡದ ದೇವರು ಪೂರ ಅನುಗ್ರಹ ಮಲ್ಪಡ ಬಂದು ಬಂದೊಂದು ಯಾಮಕ್ಕೆ ಈ ವೇದಿಕೆ ಒಂದು ದೈವಾರಾಧನೆ ಪ್ರತಿನಿಧಿಯಾದ ನೆಪುಡಾದ ಆತರ ಅವಕಾಶತ್ತೆ ಎಂಕಲ ಹಕ್ಕನೆ ಮಂಡಿಸ್ತಾರೆ ಐತೊಟ್ಟಿಗೆ ಎಂಕಲ್ಲ ಬೆರಿತಾಂಗ ದಾಯಕೆಂಡ ಈತು ಸೇರಿದ ನಕಲು ಕೊಡ್ತಿನ ನುಪ್ಪೆಂಕಲು ತಿಂತ ದೈವಾರಾಧಕ್ಕೆ ವೇದಿಕೆ ತಿನ್ನಕಲು ಅದಕ್ಕೂ ರಾಜಕಾರಣಕ್ಕೆ ಸೇರಿದ ಮಾತ ಬಂದಳು ಅಕಲು ನೇಮ ಮಲ್ಪಾನೆ ಎಂಕಲು ನುಪ್ಪು ತಿಂತೀನಿ ಎಂಕಲ ನುಪ್ಪುದ ಕರಣ ದರಿಗಳು ನಂಡ ಎಂಕಲು ನಿಕ್ಕಲ ಬೆರಿತಾಂಗ ಕೊರ್ಚಿನ ನಂಡ ಎಂಕಲ್ಲ ಮೂರ್ಖೇರು ಏರ್ಲಕ್ಕೇರು ಎಂಕಲು ಮಾತ ದೈವ ಕಲಾವಿದರು ಯಾನ ಈ ವೇದಿಕೆ ಒಂಜಿ ವಿನಮ್ರವಾದ ವಿನಂತಿ ಮಲ್ಪನು ನಮ್ಮ ಆಧ್ಯಾತ್ಮ ಆರಾಧನಾ ಅತ್ತಂಡ ರಂಗಭೂಮಿ ಮಾತ ವಿಭಾಗದ ಸಂಸ್ಕೃತಿ ಮನ್ಪನವು ದೈಹಿಕ ಬಕ ಮಾನಸಿಕ ವ್ಯಾಧಿನ ನಿವಾರಣೆ ಮಲ್ಪೆ ನಮ್ಮ ಹಿರಿಯಾಕ ಮಲ್ಪನ ವ್ಯವಸ್ಥೆ ಅವೇನು ಪೋತು ನಂಡ ಭಾರಿ ಮಲ್ಲ ಅಪರಾಧ ಪಡು ನೆಕ್ ಸರಿಯಾಗಿ ನಂಚಿತ್ತಿನ ಒಂದು ಉತ್ತರನು ತುಂಬುದ ದಿನಗಳು ಏನು ವಿಘಟನಕಾರಿ ಒಂದು ವಿಚಿತ್ರಕಾರಿ ವ್ಯವಸ್ಥೆಯನ್ನು ಮಲ್ಪಿರ ಅಗಲು ಯೋಚನೆ ಮಲ್ಪಡು ಬಂದ ಪಂಡದು ಎಂಕಲ್ನ ಮೋಕೆದ ಜಿಲ್ಲಾಧಿಕಾರಿಯಿಂದ ಮೋಕೆದ ಕಮಿಷನರ್ಡ ಎಂಕುಲು ತುಳುನಾಡದ ಮಾತ ದೈವಾರಾಧಕರಿಗೆ ವಿನಮ್ರವಾದ ವಿನಂತಿ ಮಲ್ಪನು ದಯಮಲ್ತದೆ ತುಳುನಾಡದ ಕಲಾವಿದರನ್ನ ಬಂಜಿಗಾಕಡೆ ಎಂಕುಲು ಮಲ್ತಿನ ತಪ್ಪು ಇತ್ತಂಡ ನಿಕ್ಕಲು ಎಂಕಲ ಲೆಪ್ಪಡಾದ ಬಲ್ಲವನ್ನ ಸರಿ ಮಲ್ಪನು ಚಿತ್ತನ ಪ್ರಯತ್ನ ಖಂಡಿತ ಎಂಕುಲು ಮಲ್ಪ ಅಂಡ ಬಂಜಿಗಾಕನ ಕೆಲಸ ಮಲ್ಪಡೆ ಬಂದ ಬಂಡದೆ ಅವಕಾಶ ಕೊರನಿಗೆ ಸೊಲ್ಮೆ ಸಂದೇಶ ಮಲ್ತಂದು ತುಂಬುದ ದಿನಕ್ಕಲೆಡೆ ನಮ್ಮ ಮಾತ ರಾಜಕಾರಣಕ್ಕಲು ಎಂಕಲ ರಾಜಕಾರಣಕ್ಕಲು ನಿಕ್ಕಲು ಓಡಲೆಪ್ಪರ ಅಡೆ ಎಂಕಲು ಬರ್ಪ ಪಣಪನ ಚಿತ್ತನ ಪಾತ್ರನ ಬಂಡದೆ ಎನ್ನ ಪಾತ್ರರಿಗೂ ಮುಗಿತಲ ಚುಕ್ಕಿದೀಪ ಮಾತೆಲ್ಲ ಒಂಜಿ ಬಲತ ಮುಷ್ಟಿ ಬರ್ತದೆ ಅಪ್ಪೆ ಭಾರತಿಗೆ ತುಳುಗುಪ್ಪೆಗೆ ವಿಶ್ವ ಹಿಂದೂ ಪರಿಷತ್ತಿಗೆ ಮೊದಲಕಂಡದ ಸಂಘಟನೆಗೆ ಪಾರ್ಯಾಪ್ತಿ ವಿಚಾರವನ್ನು ಮಂಡಿಸಿರಿ ಯಾನು ಯಕ್ಷಗಾನ ಕ್ಷೇತ್ರದ ಬಗ್ಗೆ ಮಾತನಾಡ್ತೇವೆ ಪಟ್ಟ ಸತೀಶ್ ಅಂದರೆ ಉಲ್ಲೇಖ ಮಾಡ್ತೇವೆ ಅದಕ್ಕೆ ಎಲ್ಲ ಧ್ವನಿ ಸೇರಿಸೋಣ ತುಂಬದ ಕಾಲದ ಪುರ 5 ದಿನ ದೇವಿ ಮಹಾತ್ಮೆ ಯಕ್ಷಗಾನ ನಡೆಸುತ್ತಿದ್ದೇವೆ ಕಾಲಕ್ರಮೇಣ ಮೂಜಿದಿರುತ್ತಾಳೆ ರಡ್ಡಿದಿರುತ್ತಾಳೆ 1 ದಿನ ರಾತ್ರಿ ಪೂರ್ತಿ ದೇವಿ ಮಹಾತ್ಮೆ ಆಟ ಹೊಂದಿದ್ದೇವೆ 5 ಪಕ್ಕ 16 ಗಂಟೆ ಬಿಟ್ಟ ಕಾಲಮಿತಿಗೆ ಅಳವಡಿಸಿರುವ ಪಕ್ಕ
ಒಂದು 5 ಗಂಟೆದ ಆಟ ಆಡು 10 ಗಂಟೆದು ಬಂಡ ಇದಕ್ಕೆ ನನ್ನ 3-4 ಗಂಟೆలు ತಿಕ್ಕುಚಿ ದೇಹಮಾತ್ಮ ಆಟಲು ಎಂಚ ಬಿಟ್ಕೊಡು ದೇವಿನ ಕಲೆಕಾರನಿಕೊಂಡು ಎಂಚ ತೋಜೋಡು ಆರಾಧನೆ ಮಾಡ್ಕೊಡಂಚಿನ ದೇವಿ ಭಕ್ತರ ಕೆಳಗೆ ಎಂಚಿನ ಸಮಾಧಾನ ಕೊರಡಿ ಒಂದು ಒಂಜಿ ಭಾಗ ಇನ್ನು ಕೊಡೆ ನಮ್ಮ ಜಿಲ್ಲೆ ಎಕಡೆ ಉಲ್ಲೇಖ ಬರ್ತೇವೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳು ಬುದ್ಧಿವಂತರ ಜಿಲ್ಲೆ ಸುಸಂಸ್ಕೃತರ ಜಿಲ್ಲೆ ಅಂತ ಮಾಡಿರಿ ಮುಗಡೆ ದಾದನ ಬಡ ಬಗೆ ಸುಸಂಸ್ಕೃತ ಜಿಲ್ಲೆನೇ ಒಂದೊಂದು ಅನಾಗರಿಕ ಜಿಲ್ಲೆ ಮಾಡ್ಕೊಳ್ಳೋದಿನ ಉದ್ದೇಶ ಉಂಡ ಒಂದು ಗಂಟೆನ ಪ್ರಶ್ನೆ ಯಾರು ಒಂಜಿ ಪಾತ್ರ ಒಂದೇ ವಿಷಯದ ಬಂದು ಗುಪ್ತ ಮಾಡ್ತಾನೆ 4 ವರ್ಷ ಮುಂದೆ ನಮ್ಮ ಜಾನಪದ ಕ್ರೀಡೆ ಏನಂತಾರೆ ಕಂಬಳ ಇನ್ನೊಂದು ಮುಂತಾಡು ಬರ್ಬೋದಂತ ಒಂದು ಭಾರಿಗಳ ಹೋರಾಟ ಆಡೆ ನ್ಯಾಯಾಂಗದ ಹೋರಾಟ ಆಡೆ ಪೇಟದಗಳು ಐನು ಮುಂದುವರಿಸುವುದು ಬೇರೆ ತೆರವಾಣಿತ್ತೆ ಕಂಬಳ ಕ್ರೀಡೆ ಕೊರಲು ನಡೆತದುಂಟು ಇನ್ನಂತೆ ಕಲೆ ಮತ್ತು ಸಂಸ್ಕೃತಿ 10 ಗಂಟೆಗೆ ಉತ್ತರದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತೀಗ ನಮ್ಮಲ್ಲಿ ಅಪೀಲ್ ಮಾಡಿದೆ ಐದು ಕೇಳಿಗ ಒಂದು ಸರಿಯತ್ತೆ ನೀವು ಒಬ್ಬೊಬ್ಬ ಸಂದರ್ಭ ಉಲ್ಲೇಖ ಬರ್ತೀಪಾರ ಶಾಸನ ಕೊಡ್ತೀಪಾರ ಒಂದು ಸರಿಯತ್ತೆ ನೆಟ್ಟು ಎತ್ತೋ 1000 ಜನಕ್ಕೆ ಕಲಾವಿದರ ಬಂದಿಗೆ ಹಾಕಡಂಚಿನ ವ್ಯವಸ್ಥೆ ನೋಡು ಕಿತ್ತುಬಡಿ ಬರ್ಬಿಡ ಬಂಡದೆ ಅಪೀಲ್ ಬರ್ಕೊಳ್ತೇವೆ ವ್ಯವಸ್ಥೆಗೆ ನಾಂದಿ ಮಾಡಿದೆ ಕೇಂದ್ರ ಸರ್ಕಾರಗಳು ನಮ್ಮರೆ ಉರಿಯುಂಡೇರಿ ನಮ್ಮ ಊರ್ತಾರೆ ಯಕ್ಷಗಾನ ಕ್ಷೇತ್ರಗಳು ಪಳಗಿನಾರೆ KM ನಟರಾಜ್ ಬಂದ್ಬಿಡಾರೆ ಸಾಲಿಸಿಟರಾದ ಸರ್ಕಾರ ಕೇಂದ್ರ ಸರ್ಕಾರವು ಆರ ಮೂಲಕ ಅಪೀಲ್ ಪಾಡೋಡೆ ಈ ಚಿನ್ನಾಣ ಈ ನಿತ್ಯ ಜಿಲ್ಲಾಡಳಿತಗಳು ನಮ್ಮ ಸನ್ಮಾನ್ಯ ಶಾಸಕರು ಬಂದು ಬಂಡದಾಂಡ ಸಡಿಲು ತೋರಣ ಮಾಡ್ತಾ ಮಕ್ಕಳಿಗೆ ಯಕ್ಷಗಾನ ಮಕ್ಕಳು ನಾಟಕ ಮಕ್ಕಳಿಗೆ ಮಾಡುವೆ ಆ್ಯಂಡ್ ನನ್ನೂರಿ ಬರ್ಪಡೆ ಕಾಲಕ್ರಮೇಣ ನನ್ನೂರಿ ಬರ್ಪೆ ಅವೇ ಕಾನೂನು ಕುಡೋರನ ಒಂದೇ ಉದ್ದೇಶದ ಸೇರಿದಾದ್ರ ಸೇರಿದ ಅವಶ್ಯಕತೆ ಮರ್ರದಲ್ಲಿ ಮಾಡ್ಕೊಳ್ಳೋ ಉದ್ದೇಶ ಇರ್ತದಲ್ಲ ನಮ್ಮ ಇದ್ದೇನೆ ಅಪೀಲ್ ಮಾಡ್ಕೊಡು ಸರಿಯಾದ ವಕೀಲರ ಮೂಲಕ ಅಪೀಲ್ ಮಾಡ್ತದಾಡ ಈ ಕಲೆ ಇಂಚಿನ ಮುಂದುವರಿಯಲು ಸಾಧ್ಯ ಉಂಟು ಈಗಿಂದಾಡ ಕಲಾವಿದರ ಬದುಕಿ ಬೀದಿ ಬಾಲಾಗುವ ಪರಿಣಾಮವಾದ ಎಷ್ಟೋ ಜನ ಅತಂತ್ರರಾಗ್ತಾರೆ ಎನ್ನ ಲೆಕ್ಕಾಚಾರ ಪ್ರಕಾರ ಕೊರೋನಾ ಕಾಲಘಟ್ಟಗಳು ಕಲಾವಿದರ ಪುರ ಮಾಹಿತಿ ಸಂಗ್ರಹ ಮಾಡ್ಕೊಂಡ ಒಂದು ಸಂದರ್ಭಕ್ಕೆ ಬರ್ತದೆ 10,000 ಮಂದಿ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಅವು ಪ್ರತ್ಯಕ್ಷಕ್ಕೂ ಪರೋಕ್ಷಕ್ಕೂ 10,000 ಮಂದಿ ಕಲಾವಿದರು ಈ 10,000 ಮಂದಿ ಕಲಾವಿದರನ್ನ ಬಂಜಿಗೆ ಹಾಕಿದಂತಿನ ವ್ಯವಸ್ಥೆ ನಿರ್ಧಾರಗಳು ಮಾನ್ಯ ಸುಪ್ರೀಂ ಕೋರ್ಟು ಅಕುಲ್ಲ ನಮಲಕ್ಕೆ ನರಮಣೆ ಅಕ್ಕಳಿಗೆ ಮನವರಿಕೆ ಬೇಲನೆ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ಈ ಹೋರಾಟದ ಈ ಒಂದು ಸೊತ್ತು ವಿಚಾರ ಅಡ್ಡೆಮುಟ್ಟಣದಿನ ವ್ಯವಸ್ಥೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಮೂಲಕ ಮಾತನಾಡ ಖಂಡಿತ ನಮ್ಮ ಯಶಸ್ವಿಯಪ್ಪ ಕೇವಲ 3 ಪಾತ್ರದ ಎಲ್ಲಲ್ಲಿ ಮನವಿ ಕೊರಪಣೆ ಈ ಮನವಿಂಚಿನ 1000 ಮನವಿಂದ ತೊಂದರೆ ಈ ದಪ್ಪಚರ್ಮದ ಅಧಿಕಾರದಲ್ಲಿ ಒಂದು ಓಡಿನಾಟು ಶಂಕರದೇವರ ತೀರ್ಥದ ಮನಕ್ಕೆ ಅಕ್ಕಲಿಂದ ಬರಡೆ ಸುಪ್ರೀಂ ಕೋರ್ಟ್ 10 ಗಂಟೆಗೆ ಧ್ವನಿವರ್ಧಕ ಅಳವಡಿಸಿದ ಬಲ್ಲಿ ಐತೆ ನಿರ್ಬಂಧ ಹೇಳ್ತಾರೆ ಅವೇ ಸುಪ್ರೀಂ ಕೋರ್ಟ್ ಮಾಡಿ ಭೌಗೋಳಿಕವಾಗಿ ವಿಶಿಷ್ಟವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಇತ್ತು ಕಾಸರಗೋಡು ಇತ್ತು ಈ ಭಾಗಗಳು ನಡಪಡಿಸಿದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು ಕಾರಣ ಧ್ವನಿವರ್ಧಕ ಅಡಚಣೆ ಮಲ್ಪರವಲ್ಲಿ ಅಡ್ಡಿಪಡಿಸಿದ ಬಲ್ಲಿ ಸುಪ್ರೀಂ ಕೋರ್ಟ್ಗೆ ಬರ್ತದಾದ ನಮ್ಮ ಮಂತ್ರಿಗಳ ಬೇರೆ ಸಾರ್ಥಕಾಗಿ ಸಂದರ್ಭ ಬಂದು ಅವಕಾಶ ಹೊಂದಿಸಿ ಜೈ ಪುಣ್ಯಜೋಕ್ಲಿನ ರಟ್ಟಾಪನ ಐಕ್ಯಲಾದರು ಮಾತ್ರ ಕೆಲಸ ಮಲ್ಪನಂತೆ ಈ ರಾಷ್ಟ್ರದ ಸಂಪತ್ತು ಎಂಚಿಕೊಂಡು ಅವು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಒಬ್ಬೇ ರಂಗ ಕೊಡು ಐಕ್ಯ ತೊಂದರೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ಪ್ರಜಾರಂಗ ದಳ ದುಂಬು ಬರ್ತದೆ ಹೋರಾಟ ಮತ್ತೊಂದು ಇನಿ ಇಂಜ ಜನ ಬರ್ತದೆ ಅಕ್ಕಲ್ಲ ಅಳಲು ಸಮಸ್ಯೆ ಮಾತ ಬಂಡೇರಿ ಉಜೇ ಒಂದು ಪಾತ್ರ ನಮ್ಮ ಕರಾವಳಿ ನಗ ನಮ್ಮ ನುಪ್ಪುದ ಕರ ಇನಿ ಕರಾವಳಿದ ನುಪ್ಪುದ ಕರಕ್ಕೂ ಪೆಟ್ಟು ಬೂರ್ದುಂಡು ಐಕೋಸ್ಕರ ಮಾತ ಜನಕ್ಕುಲ್ಲ ಇನಿ ನಮ್ಮ ಬೇತೆ ಬೇತೆ ಸಂಪ್ರದಾಯ ಮುಂದಿನ ಮಾತ ಬಿಡ್ದು ಒಕ್ಕರು ಈ ಒಂಜಿ ಸರ್ಕಾರದ ಅನ್ಯಾಯದ ವಿರುದ್ಧ ನಮ್ಮ ಧ್ವನಿ ಎತ್ತೋಡು ಕೊಡಂದು ಈ ಒಂದು ಹೋರಾಟಕ್ಕೆ ಯಶಸ್ಸು ತಿಕ್ಕಡೆ ನಿಖಲ ಮಾತನ್ನ ಒಗ್ಗಟ್ಟದ ಈ ಕಾರ್ಯಕ್ರಮ ಯಶಸ್ವಿ ಆಡೊಂದು ದೇವರ ಪಾತ್ರ ನಮ್ಮ ನಟೊಂದು ಯಾನ ಪಾತ್ರ ಉಂಟವ ಬೋಲೋ ಭಾರತ್ ಮಾತಾ ಕಿ ರಂಗ ಸಂಗೀತ ಕ್ಷೇತ್ರ ಪ್ರತಿ ರಂಗದ ಓಕೆ ಮಾತ್ರ ಸರ್ವಧರ್ಮದ ಅಭಿಮಾನಿ ದೇವರಲ್ಲಿ ನಿಖಿಲಿಗೆ ಸ್ವರೂಪೆಯನ್ನು ಸೋಲಿಸಿ ಮಾಡಿದ್ರು ಯಕ್ಷಗಾನ ಬಂದಾಗ ನನಗೆ ನಮ್ಮ ಅಗಾಧ
ಪಾಲ್ಗೊಂಡ ವೈದ್ಯ ಯಕ್ಷಗಾನ. ಯಕ್ಷಗಾನಗಳು ಕೃಷ್ಣ ಬಂಡೆ ಇದೆ, ರಾಮ ಬಂಡೆ ಇದೆ, ಸೀತೆ ಬಂಡೆ ಇದೆ, ಮಹಿಷಾಸುರ ಬಂಡೆ ಇದೆ, ದೇವಿ ಬಂಡೆ ಇದೆ. ನಮ್ಮ ಪೀಳಿಗೆಗೆ ಗೊತ್ತಾವಲ್ಲ ಇತ್ತಿನ ತೆರಿಪಾವನ ವಿಷಯ ಇತ್ತಲಿತ್ತು ಯಕ್ಷಗಾನದೊಳಗ ರೋಮಾಂಚನ ಖುಷಿಯಾಗ ಎಷ್ಟೋ ಜೋಕ್ಲಿಗೆ ಇತ್ತು ಯಕ್ಷಗಾನ ಕಲ್ಪವೊಂದಿಲ್ಲ, ಎಷ್ಟೋ ಕಲಾವಿದರು ಬರುವುದಿಲ್ಲ. ಯಕ್ಷಗಾನ ಕಲಾವಿದರಿಗೆ ಎಷ್ಟೋ ಜನ ಯಕ್ಷಗಾನ ನಂಬುದು ಬದುಕಿನಂಚಿನ ಎನ್ನಂಚಿನ ನಿನ್ನಂಚಿನ ಕಲಾವಿದರು ವಸ್ತು ಜನವೇ ಕ್ಷೇತ್ರದ ಮಹಿಮೆಯನ್ನು ಸಾರುವಂಚಿನ ಯಕ್ಷಗಾನ ಪರಂಪರೆ ಇದು ಒರಿಯೋಡು ಒರಿಪಡುವಂತ ಮಾತಿನ ಸಾಕಾರಗಳು ನೆಟ್ಟು ಏತೋ ಜನಕ್ಕೆ ಕಲ್ಪನೆ ವಸ್ತು ವಿಚಾರಗಳು ಅಗೋಚರమైన ಶಕ್ತಿ ದೇವಿ ಬಂಡ ಏರು ಪರಮ ಶಕ್ತಿದಾನ ಪರಮ ತೆರಿಪವನಂಚಿನ ದೇವರನ್ನ ಕಲೆಗಾರಿಕೊಂಡು ತೆರಿಪವನಂಚಿನ ಹುಡುಗದ ಯಕ್ಷಗಾನ. ಯಕ್ಷಗಾನ ಪ್ರೀತಿ ಮಾತ್ರ ಮಸ್ತ್ ಜನರಲ್ಲಿ ಐತೊಟ್ಟಿಗೆ ಭೂತಾರಾಧನೆ ದೇವರಿಗೆ ಗಿಜ್ಜೆ ಸೇವಿಂಚನ ಅಂಚನೆ ಭೂತಾರಾಧನೆ ಮತ್ತೊಂದಲ್ಲ ಆ ದೈವದ ಕಲೆಗಾರ್ಮಿಕ ನಮಗೆ ತೋಜೋದು ನನ್ನ ಪೀಳಿಗೆಗೆ ನನಗೆ ಪಂಜುಳಿ ಬಂಡ ಬೆಳಿಗ್ಗೆ ಬಂಡ ದೇವರ ಬಂಡ ದೈವ ಬಂಡ ಶಕ್ತಿ ಬಂಡ ಆದ ಒಂದು ತಿರುಪುನಂಚಿನ ದೈವಗಳು ನನ್ನಾದ್ಮೇಲೆ ಭಯ ಭಕ್ತಿ ಪ್ರೀತಿ ಪುಟ್ಟವನಂಚಿನ ದೈವ ಆರಾಧನೆ. ಐದೊಟ್ಟಿಗೆ ನಾಟಕ ಕ್ಷೇತ್ರ, ಭರತನಾಟ್ಯ ಕ್ಷೇತ್ರ. ಈ ನಾಟಕಗಳು ಎಷ್ಟೋ ಜನ ಬೇರೆ ಬೇಜಾರ ಬರ್ತದೆ. ಪೂರ್ವೊಂದು ನಾಟಕ ಗಟ್ಟಿಗಟ್ಟೆ ನಾಟಕ ತೋದು ವಿಲಯ ಬರ್ತದೆ. ಎಷ್ಟೋ ಜನ ಅಭಿಮಾನಿ ದೇವರ ಬಗ್ಗೆ ಬರ್ತದೆ, ಹೀಗೆ ನಾರಾಜ ಬರ್ತದೆ. ಹೊರಗೆ ನಿಮ್ಗೆ ಪಾತ್ರ ನಿಮಗೆ ಬಲ ಸಾಹಿತ್ಯ ಈ ನಾಟಕ ತೋದು ಎಂದು ಈ ಫ್ಯಾಮಿಲಿ ಒಂದೇ ಆತ ಇದ್ದೆ. ನನ್ನ ಪಪ್ಪ ಮನೆಗೆ ಸಾಹಿತ್ಯ ಈ ನಾಟಕ ತೋದು ನನ್ನ ಪಪ್ಪ ಮನೆ ಚೆಪ್ಪುಡಿಗೆ ತೆರಿಪೈನಂಚಿನ ನಾಟಕ ತಂಗಡಿ ಪಲ್ಯವರಿಗೆ ಸಂಬಂಧವು ಹುಟ್ಟಿ ಮಲ್ಪನಂಚಿನ ಈ ನಾಟಕ ಎಷ್ಟೋ ಜನಕ್ಕೆ ತೂತು ಗೆಲ್ತದೆ. ಕಣ್ಣೀರು ಚಪ್ಪದಲ್ಲಿ ಮಸ್ತ್ ಅಭಿಮಾನಿ ದೇವರ ತೊಳೆಯಿದೆ ಯಾಕಂದ್ರೆ ಖುಷಿ ಎಂಗ್ಲಿಗೆ ಜ್ಞಾನೋದಯ ಕಲ್ಪಿನ ವಿಚಾರ. ಐದೊಟ್ಟಿಗೆ ಆರ್ಕೆಸ್ಟ್ರಾ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಮನಸ್ಸಿಗೆ ಶಾಂತಿ ಕೊಟ್ಟು ಈ ಆರ್ಕೆಸ್ಟ್ರಾ ಭಕ್ತಿಗೀತೆ ಅವರು ಇವತ್ತಿನ ಪ್ರತಿಯೊಂದು ಉಪ್ಪುನಂಚಿನ ಆತ ಶಕ್ತಿ ಉಂಟು. ಭರತನಾಟ್ಯ ಅವರು ಪ್ರತಿಯೊಂದು ಕಾರ್ಯಕ್ರಮ ಪಿಲಿವೇಶ ಅವರು ಹುಲಿವೇಶ ಮಾಡ್ಕೊಂಡ ಐದು ಆರಾಧನೆ ಮಾಡ್ಕೊಂಡು ನೀನು ಭಕ್ತಿ ಮಾಡ್ಕೊಂಡು ನಮ್ಮ ಮಾತು ಇಲ್ಲ ಆ ತೈಕಲಿತ ಗೌರವ ಹುಲಿವೇಶ ಕಂಬುಳವಾಗಿ ಪರಂಪರೆ ಬೈಕಿನ ಮಾತ ಉರಿಯೋಡಲ್ಲ ಇನ್ನೇನು ಮಾತ ಧರ್ಮದ ಕುಲನೇನು ಮೋಟೆ ಮಾಡ್ತಿದ್ದೇನೆ ಪ್ರೀತಿ ಮಾಡ್ತಿದ್ದೇನೆ ಆರಾಧನೆ ಮಾಡ್ತಿದ್ದೇನೆ. ಹಂಚಿದ ನಮ್ಮ ಕರಾವಳಿದ ಈ ಕಲಾ ಸಂಸ್ಕೃತಿ ಸಂಸ್ಕಾರ ವೈಭವಗಳಿಗೂ ಮಿತ್ರ ಮಾತೆಲ್ಲ ಸುತ್ತಕೊಡ್ಬೋದು. ಹಂಚಿನ ಮಾತು ಸೇರಿದೆ ನಮ್ಮ ಸರ್ಕಾರವು ಮನವಿ ಕೊಟ್ಟು ಹಂಚಿನ ತೀರ್ಮಾನ ಮಾಡ್ತೀವಿ. ಕೊರಿಯ ವೇದಸ್ ಕಾಮರ್ಸ್ ಸರ್ ಅವರು ವೇದವಾಸಿಯವರು ಭರತನ್ಯವರು ಅಂಚನೆ ರಾಜೇಶನ್ಯವರು ಅಂಚನೆ ಉಮನಾಥ್ ಕೋಟೆ ಸರ್ ಅವರು ಮಾತೆಲ್ಲ ಕಲೆನ ಕಲಾವಿದರನ್ನು ಮೋಕೆ ಮಾಡ್ಕೊಂಡು ಅಂಚನೆ ಎದ್ದೆ ಮನಸ್ಸಿದಾಗ ಸಿಗ್ತೈತೆ ನಮ್ಗೆ ಮಾತೆಲ್ಲ. ಉಮನಾಥ್ ಕೋಟೆ ಸರ್ನ ಅರ್ಧ ಅದ್ಭುತವಾದ ನಾಟಕದ ಕಲಾವಿದೆ. ಅರ್ಧ ನಾಟಕ ಹೋಗಿ ನಿರ್ದೇಶನ ಬಂದಿದೆ, ಅರ್ಧ ನಾಟಕ ಬಂದಿದೆ, ಬಾಡನ್ನು ಬೈದು ಹಿಂಗಿತ್ತಲ್ಲ ನೆನಪಿಸೋದು. ಇಂಚ ಮಾತ ಪ್ರೇಕ್ಷಕರು ಅಭಿಮಾನಿ ದೇವರ ನೆಚ್ಚಿನ ಈ ಕಲೆಯನ್ನು ನಮ್ಮ ಒರಿಪೌಡು ನಮ್ಮ ಧರ್ಮ ಅಂತ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.